ನಮಸ್ಕಾರ ವೀಕ್ಷಕರೇ, ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವಂತಹ ಶಾರದಾ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗ ಆರೋಗ್ಯ ಪರಿಸ್ಥಿತಿ ಸಮಾಜದಲ್ಲಿ ಹೇಗಿದೆ, ಪ್ರಪಂಚದಲ್ಲಿ ಹೇಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಎಲ್ಲವೂ ಕೂಡ ಕೊರೋನಾ ಎನ್ನುವಂತಹ ಮಹಾಮಾರಿಯ ಕಬಂದ ಬಾಹುಗಳ ಒಳಗೆ ಸಿಲುಕಿ ಎಲ್ಲರೂ ಕೂಡ ತತ್ತರಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ನಮ್ಮಲ್ಲಿ ಸೋಂಕಿನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆಯಿಂದ ಸರ್ಕಾರ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲರೂ ಅದರ ಜೊತೆಗೆ ವೈದ್ಯಕೀಯ ಸಿಬ್ಬಂದಿಗಳು, ಕೊರೋನಾ ವಾರಿಯರ್ಸ್ ಯಾರಿದ್ದಾರೆ, ಈ ಒಂದು ಮಹಾಮಾರಿಯನ್ನ ಹಿಮ್ಮೆಟ್ಟಿಸೋದಿಕ್ಕೆ ಎಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೋ ಅಷ್ಟೇ ಒಂದು ಪ್ರಮಾಣದಲ್ಲಿ ಸೋಂಕಿನ ಪ್ರಮಾಣಗಳು ಕೂಡ ಏರಿಕೆಯಾಗ್ತಾ ಇದೆ. ಅಂದ್ರೆ ಇಂತಹ ಸಂದರ್ಭದಲ್ಲಿ ಬಹುಶಃ ಇನ್ನು ನಮ್ಮ ಆರೋಗ್ಯ ರಕ್ಷಣೆಗೆ ಜವಾಬ್ದಾರಿಯನ್ನ ನಾವೇ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ನಾವೇ ನಮ್ಮನ್ನು ನಾವು ಚಿಕಿತ್ಸೆ ಮಾಡಿಕೊಳ್ಳುವಂಥದ್ದಲ್ಲ. ಅಂದ್ರೆ ಇರುವಂತಹ ವಿಚಾರಗಳು ನಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಅದು ರೋಗ ನಿರೋಧಕ ಶಕ್ತಿ. ಆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತಹ ಮೂಲಕ, ಅಂದ್ರೆ ಆ ಇಮ್ಯುನಿಟಿಯನ್ನ ನಾವು ಹೆಚ್ಚಿಸಿಕೊಳ್ಳುವಂತಹ ಮೂಲಕ ಹೊರಗಡೆಯಿಂದ ಬರುವಂತಹ ಯಾವುದೇ ರೀತಿಯ ಅಪಾಯಗಳಿಂದ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥದ್ದು. ಅಂದ್ರೆ ಯಾವುದೇ ರೋಗಗಳು ಬಾರದ ಹಾಗೆ ನಮ್ಮ ಶಕ್ತಿಯನ್ನ ನಾವು ವೃದ್ಧಿಸಿಕೊಳ್ಳುವಂತಹ ಸಾಮರ್ಥ್ಯ ಬೇಕಾಗತ್ತೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಈ ಒಂದು ಪರಿಕಲ್ಪನೆ ಹಿಂದಿನಿಂದಲೂ ರೋಗ ನಿರೋಧಕ ಶಕ್ತಿ ಇತ್ತು, ನಮ್ಮ ದೇಹವನ್ನು ಅನೇಕ ರೀತಿಯ ಅಪಾಯಗಳಿಂದ ಪಾರು ಮಾಡ್ತಾ ಇತ್ತು. ಆದ್ರೆ ಅದರ ಪ್ರಾಮುಖ್ಯತೆ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ ಈ ಒಂದು ಕೊರೋನಾ ಎನ್ನುವಂತಹ ಮಹಾಮಾರಿ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿತು, ಆವತ್ತಿನಿಂದ ಈ ಒಂದು ರೋಗ ನಿರೋಧಕ ಶಕ್ತಿಯ ಬಗ್ಗೆ ಹೆಚ್ಚಾಗಿ ಮಾತುಗಳು ಕೇಳಿ ಬರ್ತಾ ಇದೆ, ಚರ್ಚೆಗಳು ಕೂಡ ನಡೀತಾ ಇದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಆಯುಷ್ ಇಲಾಖೆ ಕೂಡ ಈಗಾಗಲೇ ಕೆಲವೊಂದು ಮಾರ್ಗಸೂಚಿಗಳನ್ನು ಕೂಡ ಕೊಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಕೂಡ ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅಂದ್ರೆ ಈಗಾಗಲೇ ನಾವು ಗಮನಿಸಿದ ಹಾಗೆ ಈ ಒಂದು ಆಯುರ್ವೇದ ಅನ್ನುವಂತಹ ಒಂದು ಚಿಕಿತ್ಸಾ ಪದ್ಧತಿ ಏನಿದೆ, ಪ್ರಾಚೀನವಾದ ಪದ್ಧತಿ, ಪ್ರತಿಯೊಂದು ವಿಚಾರಕ್ಕೂ ಕೂಡ ತನ್ನಲ್ಲಿ ಒಂದು ಸೊಲ್ಯೂಷನ್ ಅನ್ನು ಹೊಂದಿರುವಂತಹ ಶಾಸ್ತ್ರ. ಸೊ ಈ ಒಂದು ಆಯುರ್ವೇದ ವೈದ್ಯ ಪದ್ಧತಿ ಏನಿದೆ, ಈ ಒಂದು ಪದ್ಧತಿಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಕರಾವಳಿಯ ಜನತೆಗೆ ಆರೋಗ್ಯ ಸಂಬಂಧಿ ಚಿಕಿತ್ಸೆಯನ್ನ ಕೊಡುತ್ತಾ ಅವರ ಕಾಯಿಲೆಗಳನ್ನು, ಸಮಸ್ಯೆಗಳನ್ನು ಶಮನಗೊಳಿಸುವಂತಹ ಕಾರ್ಯವನ್ನು ಮಾಡಿಕೊಂಡು ಬಂದಿರುವಂಥದ್ದು ಶಾರದಾ ಆಯುರ್ವೇದ ಆಸ್ಪತ್ರೆ. ಸೊ ಆಸ್ಪತ್ರೆಯ ಪ್ರಮುಖ ವೈದ್ಯರು ಇವತ್ತು ನಮಗೆ ಈ ಒಂದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಎನ್ನುವಂತಹ ಒಂದು ವಿಚಾರದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಇಬ್ಬರು ಅತಿಥಿಗಳು ಪ್ರಮುಖರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡಬೇಕು. ಮೊದಲನೆಯದಾಗಿ ನಮ್ಮ ಜೊತೆಗೆ ಇರುವಂಥವರು ಪ್ರೊಫೆಸರ್ ಡಾಕ್ಟರ್ ರವಿ ಗಣೇಶ್ ಮೊಗ್ರಾ, ಪ್ರಾಂಶುಪಾಲರು ಮತ್ತು ಮುಖ್ಯ ಅಧೀಕ್ಷಕರು, ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ದೇವಿನಗರ ತಲಪಾಡಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮತ್ತೊಬ್ಬ ತಜ್ಞ ವೈದ್ಯರು ನಮ್ಮ ಜೊತೆಗೆ ಇದ್ದಾರೆ, ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಬೇಕಲ್, ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು, ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ದೇವಿನಗರ ತಲಪಾಡಿ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ಬರಿಗೂ ಕೂಡ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸೊ ನಾನು ಮೊದಲನೇದಾಗಿ ಡಾಕ್ಟರ್ ಬೇಕಲ್ ತಮ್ಮಿಂದ ಆರಂಭವನ್ನು ಮಾಡ್ತೇನೆ. ಬಹುಶಃ ಆಯುರ್ವೇದ ಅನ್ನುವಂಥದ್ದು ಪ್ರಾಚೀನವಾದ ಒಂದು ವೈದ್ಯ ಪದ್ಧತಿ. ಪ್ರತಿಯೊಂದು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೂ ಕೂಡ ತನ್ನದೇ ಆದ ಒಂದು ವಿಧಾನದಲ್ಲಿ ಒಂದು ಉಪಶಮನವನ್ನು ಕೊಡ್ತಾ ಬಂದಿದೆ ಅನ್ನುವಂಥದ್ದು. ಸೊ ಆಯುರ್ವೇದದಲ್ಲಿ ಒಂದು ರೋಗ ಅನ್ನುವಂಥದ್ದಿದ್ರೆ, ಆ ರೋಗ ಮತ್ತು ಆರೋಗ್ಯ ಇದರ ಒಂದು ಪರಿಕಲ್ಪನೆ ಹೇಗಿದೆ ಅಂತ ಆರೋಗ್ಯದಲ್ಲಿ? ಈ ಆಯುರ್ವೇದದಲ್ಲಿ ನೀವು ಹೇಳಿದಾಗೆ ಒಂದು ಪ್ರಾಚೀನ ಶಾಸ್ತ್ರ ಆಗಿರೋದ್ರಿಂದ ಈ ರೋಗ ಮತ್ತು ಆರೋಗ್ಯದ ಪರಿಕಲ್ಪನೆ ತುಂಬಾ ವಿಸ್ತಾರವಾಗಿದೆ. ಈಗ ನಾವು ನೋಡ್ಕೊಂಡ್ರೆ ಎಷ್ಟೊಂದು ಬಾರಿ ರೋಗ ಇಲ್ಲದೆ ಇರುವಂತಹದ್ದು ಆರೋಗ್ಯ ಅಂತ ಹೀಗೆ ಸುಮ್ಮನೆ ಹೇಳೋದಾದ್ರೆ ನಾವು ಆತರ ಅಂದ್ಕೊಳ್ತೇವೆ. ಆದ್ರೆ ಇಲ್ಲಿ ಅದರ ವಿಸ್ತಾರ ಹೇಗಿದೆ ಅಂತ ಹೇಳಿದ್ರೆ, ಬರೀ ಒಂದೇ ದೃಷ್ಟಿಯಿಂದ ನೀವು ಶರೀರವನ್ನು ನೋಡಿ ಅನಾರೋಗ್ಯ, ರೋಗ ಇಲ್ಲದೆ ಇರುವವನು ಅನಾರೋಗ್ಯವಂತ ಅಂತ ಹೇಳಿದ್ರೆ ತಪ್ಪಾಗ್ತದೆ. ನೀವು ಅದಕ್ಕೋಸ್ಕರ ಅವರನ್ನು ಸಮಗ್ರವಾಗಿ ನೋಡ್ಬೇಕಾಗ್ತದೆ. ಈಗ ಬರೀ ಶಾರೀರದ ದೃಷ್ಟಿಯಿಂದ ಅಲ್ಲ, ಮಾನಸಿಕ ದೃಷ್ಟಿಯಿಂದ ಮಾತ್ರ ಅಲ್ಲ, ಸಾಮಾಜಿಕ ದೃಷ್ಟಿಯೂ ಅದರಲ್ಲಿ ಒಳಗೊಂಡಿದೆ. ಹಾಗೆ ಅದಲ್ಲದೆ ಆಧ್ಯಾತ್ಮಿಕವಾಗಿ ಕೂಡ ನೀವು ಅವರನ್ನು ನೋಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಮತ್ತೆ ಈ ರೋಗ ನಿರೋಧಕ ಶಕ್ತಿಯ ಚರ್ಚೆಗೆ ಬರುವಾಗ ಇದೆಲ್ಲ ಪ್ರಮುಖವಾಗ್ತದೆ. ಮತ್ತೆ ಇದರಲ್ಲಿ ಯಾರು ಈ ಯಾವುದೇ ಒಂದು ಮಜಲಿನಲ್ಲಿ ಆದ್ರೂ ಕೂಡ ಆರೋಗ್ಯವನ್ನು ಕಂಡುಕೊಂಡಿಲ್ಲ, ಅವನು ಅನಾರೋಗ್ಯವಂತರು ಅಂತ ನಾವು ಭಾವಿಸಬಹುದು. ಶಾರೀರಿಕವಾಗಿ ಚೆನ್ನಾಗಿದ್ರು ಕೂಡ ಮಾನಸಿಕವಾಗಿ ಇಲ್ಲ, ಸಾಮಾಜಿಕವಾಗಿ ಇಲ್ಲ ಅಂತ ಹೇಳಿದ್ರೆ ಅವನು ಆಧ್ಯಾತ್ಮಿಕವಾಗಿ ತೊಂದರೆಗೊಳಗಾಗಿದ್ರು ಕೂಡ ಅನಾರೋಗ್ಯನೇ.
ಓಕೆ, ಅಂದ್ರೆ ಬಹುಶಃ ಅದರಲ್ಲಿ ಒಂದೇ ವಿಚಾರವನ್ನು ನಾವು ಪರಿಗಣಿಸಿ ಇಂಥದ್ದೇ ಅಂತ ನಿರ್ಧಾರಕ್ಕೆ ಬರೋದಕ್ಕೆ ಆಗೋದಿಲ್ಲ. ಬಹಳ ಒಂದು ವಿಸ್ತಾರವಾದ ಕಲ್ಪನೆ ಅದರಲ್ಲಿ ಇದೆ ಅನ್ನುವಂಥದ್ದು. ಎಸ್ ಡಾಕ್ಟರ್ ರವಿ ಗಣೇಶ್ ಅವರೇ, ಇನ್ನು ಮತ್ತೊಂದು ನಾವು ವಿಚಾರವನ್ನ ಗಮನಿಸ್ತೇವೆ. ಅಂದ್ರೆ ಒಂದೇ ಪರಿಸ್ಥಿತಿಗಳಲ್ಲಿ ಇದ್ದಾಗಲೂ ಕೂಡ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ರೋಗ ಹರಡುತ್ತೆ, ಸೋಂಕು ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದು. ಅಂದ್ರೆ ಇದರಲ್ಲಿ ಒಂದು ವ್ಯತ್ಯಾಸಗಳೆಲ್ಲ ಉಂಟಾಗುತ್ತೆ. ಇದಕ್ಕೆ ಏನು ಮುಖ್ಯ ಕಾರಣ ಅಂತ ಹೇಗೆ ವಿಶ್ಲೇಷಣೆ ಮಾಡಬಹುದು ಇದನ್ನಂತ? ನೋಡಿ, ಕೈಯಲ್ಲಿರುವ 5 ಬೆರಳುಗಳು ಒಂದೇ ರೀತಿ ಆಗಿರುವುದಿಲ್ಲ. ಅದೇ ರೀತಿ ಒಬ್ಬರಿಂದ ಒಬ್ಬರಿಗೆ ರೋಗ ಬರುವಂತಹ ರೀತಿ ವ್ಯತ್ಯಾಸ ಇರ್ತದೆ. ಹೌದು. ಈಗ ನಾವು ಇವತ್ತಿನ ಈ ಪ್ರಸಕ್ತ ಇದರಲ್ಲಿ ನೋಡಿದ್ರೆ ಸನ್ನಿವೇಶ ನೋಡಿದ್ರೆ, ನಾವೀಗ ಕೊರೋನಾ ಕೇಸನ್ನು ನೋಡಿದಾಗ ಒಂದು ಮನೆಯಲ್ಲಿ ಈಗ ಒಬ್ಬನಿಗೆ ಕೊರೋನಾ ಪಾಸಿಟಿವ್ ಬಂದು ಅವನು ಏಸಿಂಟಮ್ಯಾಟಿಕ್ ಆಗಿರ್ಬೋದು, ಅವನಿಗೆ ಯಾವುದೇ ಲಕ್ಷಣ ಇಲ್ಲದೆ ಇರ್ಬೋದು, ಹೊರಗಡೆ ಗೊತ್ತಾಗದೇ ಇರ್ಬೋದು, ಅವನಿಗೆ ಅದು ಅಲ್ಲಿಗೆ ತನ್ನಿಂತಾನೇ ಕಡಿಮೆ ಆಗ್ಬೋದು. ಅದೇ ರೀತಿ ಇನ್ನೊಬ್ಬನಿಗೆ ಸ್ವಲ್ಪ ಪ್ರಾಯದವ್ರು ಇರ್ಬೋದು, ಅಥವಾ ಕೆಲವು ರೋಗಗಳು ಇರ್ಬೋದು, ಅಥವಾ ಅವನ ವಯಸ್ಸಿನ ಇನ್ನೊಬ್ಬ ಇರ್ಬೋದು, ಅವನಿಗೆ ಆ ರೋಗ ಲಕ್ಷಣಗಳು ಕಾಣಬಹುದು. ಅದೇ ಸಣ್ಣ ಮಕ್ಕಳೆಲ್ಲ ಕಾಣಬಹುದು. ಇದು ಯಾಕೆ ಅಂದ್ರೆ, ಒಂದು ಆ ಎಲ್ಲರ ಒಬ್ಬರ ವ್ಯಾಧಿ ಕ್ಷಮತ್ವ ಅನ್ನುವಂತಹ ಒಂದು, ಅಂದ್ರೆ ಇಮ್ಯುನಿಟಿ ಅನ್ನುವಂತಹ ಒಂದು ಇದು ವ್ಯತ್ಯಾಸ ಇರ್ತದೆ. ಒಬ್ಬರಿಗೆ ರೋಗ ತಡ್ಕೊಳ್ಳುವ ಇದು ಏನು ಸಾಮರ್ಥ್ಯ ಇದೆ, ಅದು ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಇರ್ತದೆ. ಹಾಗಾಗಿ ಈ ರೋಗ ಬರುವ ರೀತಿ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಇರ್ತದೆ. ಈಗ ಇವತ್ತಿನ ನಾವು ಇದರಲ್ಲಿ ನೋಡಿದಾಗ ಇದು ನಾವು ಹೌದಂತ ಕಾಣ್ತದೆ. ಎಷ್ಟೋ ಕೇಸ್ಗಳಲ್ಲಿ ಕೆಲವರಿಗೆ ಪಾಸಿಟಿವ್ ಬರಲೇ ಇಲ್ಲ, ಅವರಿಗೆ ಗುಣವೂ ಆಗಿರ್ಬೋದು, ಏಸಿಂಟಮ್ಯಾಟಿಕ್ ಅಂತ ಇರ್ಬೋದು ಅವರು. ಸೊ ಆದ್ರೆ ಎಷ್ಟೋ ಜನರಿಗೆ ಬಂದಿದೆ, ಅದು ಇನ್ನೊಬ್ಬರಿಂದ ಅವರಿಗೆ ಒಬ್ರಿಗೆ ಬಂದು, ಎರಡನೇ ವ್ಯಕ್ತಿಗೆ ಬಂದು, ಮೂರನೇ ವ್ಯಕ್ತಿಗೆ ಬಂದಾಗ ಆ ಮೂರನೇ ವ್ಯಕ್ತಿಯಲ್ಲಿ ಆ ವ್ಯಾಧಿ ಕಂಡುಕೊಂಡಿದೆ. ಸೊ ಇದೇ ನಮಗೊಂದು ಸ್ಪಷ್ಟ ನಿದರ್ಶನ. ಅಂದ್ರೆ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವ ರೀತಿ ಅಥವಾ ಅವರ ದೇಹದ ಸಾಮರ್ಥ್ಯ, ವ್ಯಾಧಿ ಕ್ಷಮತ್ವ ಏನಿರ್ತದೆ ಅದರ ಮೇಲೆ ಅದು ಇದಾಗಿರ್ತದೆ, ಡಿಪೆಂಡ್ ಆಗಿರ್ತದೆ ಅನ್ನುವಂತ ವಿಷಯ ನಾನು ಹೇಳುದಿಲ್ಲ. ಓಕೆ ಸರ್, ಅಂದ್ರೆ ಏನ್ ಆಕ್ಚುಲಿ ರೋಗ ನಿರೋಧಕ ಶಕ್ತಿ, ಅಥವಾ ಈಗ ತಮ್ಮ ಆಯುರ್ವೇದ ಪರಿಭಾಷೆಯಲ್ಲಿ ಹೇಳೋದಿದ್ರೆ ವ್ಯಾಧಿ ಕ್ಷಮತ್ವ ಅನ್ನುವಂಥದ್ದು. ಸೊ ಅದನ್ನ ಹೇಗೆ ನಾವು ಡಿಫೈನ್ ಮಾಡಬಹುದು, ಏನು ಅಂತ ಆಕ್ಚುಲಿ ಹೇಗೆ ವರ್ಕೌಟ್ ಆಗುತ್ತೆ? ನಮ್ಮ ಆಯುರ್ವೇದ ಪ್ರಕಾರ ಹೇಳುದಾದ್ರೆ, ವ್ಯಾಧಿ ಕ್ಷಮತ್ವಂ ನಾಮ ವ್ಯಾಧಿ ಬಲ ನಿರೋಧತ್ವಂ ವ್ಯಾಧಿ ಉತ್ಪಾದಕ ಹೇತು ಪ್ರತಿಬಂಧಕತ್ವ ಇತಿಯಾವತ್ ಅಂತ ಹೇಳಿ. ಅಂದ್ರೆ ವ್ಯಾಧಿ ಕ್ಷಮತ್ವ ಅಂದ್ರೆ ವ್ಯಾಧಿ ಬಲ ನಿರೋಧತ್ವ, ಅಂದ್ರೆ ವ್ಯಾಧಿಯನ್ನು ತಡೆಗಟ್ಟುವಂತಹ ಒಂದು ಶಕ್ತಿ ದೇಹದಲ್ಲಿ ತಂತಾನೆ ಇರ್ತದೆ. ಅದರ ಬಗ್ಗೆ ಹೇಳ್ತೇನೆ ನಾನು. ಮತ್ತೆ ವ್ಯಾಧಿ ಬರದೇ ಹಾಗೆ ಇರುವಂತದ್ದು, ಯಾವುದೇ ಹೊರಗಿಂದ ರೋಗ ಯಾವುದೇ ಆಗಿರ್ಬೋದು, ಅದು ಮೈಕ್ರೋ ಆರ್ಗಾನಿಸಮ್ಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ತಡೆಯುವಂತಹ ಶಕ್ತಿ ದೇಹಕ್ಕೆ ಇರ್ತದೆ. ಹಲವು ವೈರಸ್ ನಮ್ಮ ದೇಹದಲ್ಲಿ ಇರ್ಬೋದು, ಆದ್ರೆ ಅದು ಯಾವುದೇ ವ್ಯಾಧಿಯನ್ನು ಉತ್ಪಾದನೆ ಮಾಡದೇ ಇರ್ಬೋದು. ಅದೇ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ತುಂಬಾ ಇದೆ, ಆದ್ರೆ ಅದು ವ್ಯಾಧಿಯನ್ನು ಉತ್ಪಾದನೆ ಮಾಡದೇ ಇರ್ಬೋದು. ಯಾಕೆಂದ್ರೆ ಅದನ್ನು ತಡೆಯುವಂತಹ ಶಕ್ತಿ ನಮ್ಗೆ ದೇಹದಲ್ಲಿ ತಂತಾನೆ ಬಂದಿರ್ತದೆ. ಅದರಲ್ಲಿ ಒಂದು ಹೇಳುದಾದ್ರೆ ಬಲ ಅಂತ ಹೇಳ್ತೇವೆ. ಅಂದ್ರೆ ಸಹಜ ಬಲ, ಕಾಲಜ ಬಲ, ಯುಕ್ತಿಕೃತ ಬಲ ಅಂತ ಹೇಳಿ 3 ತರದ ಬಲ. ಒಂದು ದೇಹದಲ್ಲಿ ಸಹಜ ಬಲ ಅಂದ್ರೆ ಬೈ ಬರ್ತ್ ಬರುವಂತದ್ದು. ಅಂದ್ರೆ ಈಗ ನಾವು ಒಬ್ಬ ಮಾತೃಜ ಮತ್ತು ಪಿತೃಜ, ಅಂದ್ರೆ ತಂದೆ ಮತ್ತು ತಾಯಿಯಿಂದ ಬರುವಂತಹ ಒಂದು ಜೆನೆಟಿಕಲಿ ಬರುವಂತಹ ಒಂದು ಇಮ್ಯೂನ್ ಸಿಸ್ಟಮ್, ಅದು ಬಾಡಿಯನ್ನು, ದೇಹವನ್ನು ರಕ್ಷಣೆ ಮಾಡ್ತದೆ. ಅದೇ ತರ ಅದು ನಿಮಗೆ ಪರ್ಮನೆಂಟ್. ಅದೀಗ ನಿಮಗೆ ಅದನ್ನ ನಾವು ಉಂಟು ಮಾಡುವಂತದ್ದಲ್ಲ, ಅದು ಬೈ ಬರ್ತೇ ಬರುವಂತದ್ದು. ಎಷ್ಟೋ ಜನರು ನೋಡಿ, ಈಗ ಕೆಲವರಿಗೆ ಮಕ್ಕಳಿಗೆ ಹುಟ್ಟಿದ ಕೂಡಲೇ ಅವರಿಗೆ ಜ್ವರ, ಶೀತ ಎಲ್ಲ ಇರ್ತದೆ. ಅದೇ ಕೆಲವು ಮಕ್ಕಳಿಗೆ ಏನೂ ಆಗುದಿಲ್ಲ, ಒಂದು 6-7 ವರ್ಷದವರೆಗೆ ಯಾವುದೇ ರೋಗಗಳು ಬರುದಿಲ್ಲ, ರಿಪೀಟೆಡ್ಲಿ ಶೀತ ಆಗುದಿಲ್ಲ. ಬಟ್ ಅದೇ ಪೇರೆಂಟ್ಸಿಗೆ ಈಗ ಬೇರೆ ಬೇರೆ ಲಕ್ಷಣಗಳು, ಅಸ್ತಮಾ ಅಥವಾ ಎಲರ್ಜಿ ಕಂಡೀಷನ್ಸ್ ಎಲ್ಲ ಇದ್ದಾಗ ಮಕ್ಕಳಿಗೆ ಅದನ್ನು ನಾವು ನೋಡ್ಬೋದು, ಮಕ್ಕಳಲ್ಲಿ ನೋಡ್ಬೋದು. ಅದೇ ತರ ಕಾಲಜ ಬಲ ಅಂದ್ರೆ ಒಂದು ಋತುಗನುಸಾರವಾಗಿ, ಈಗ ಚಳಿಗಾಲದಲ್ಲಿ ನೋಡಿ ಬಲ ಜಾಸ್ತಿ ಇರ್ತದೆ ದೇಹದಲ್ಲಿ, ಅದೇ ಬಾಕಿದ್ದ ಕೆಲವು ಕಾಲದಲ್ಲಿ, ಬೇಸಿಗೆಗಾಲದಲ್ಲಿ ಬಲದ ಅಂಶ ಕಡಿಮೆ ಇರ್ತದೆ ದೇಹದಲ್ಲಿ. ಅದು ಕಾಲಜ ಬಲ ಅಂತ ಹೇಳಿ. ಅಂದ್ರೆ ನಾವು ಒಂದು ಸೀಸನಲ್ ವೇರಿಯೇಷನ್ ಅಲ್ಲಿ ಪಡೆಯುವಂತಹ ಬಲ ಚೇಂಜಸ್ ಆಗ್ತದೆ, ಸ್ಟ್ರೆಂತ್, ಬಾಡಿಯ ಸ್ಟ್ರೆಂತ್ ಜಾಸ್ತಿ ಆಗ್ತದೆ, ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಅಪ್ ಆಗ್ತದೆ ಆಸ್ ಪರ್ ದ ನಮ್ಮ ಸೀಸನ್. ಮತ್ತೆ ಇನ್ನೊಂದು ಯುಕ್ತಿಕೃತ, ನಾವೀಗ ವ್ಯಾಯಾಮ ಮಾಡುವಂಥದ್ದು, ಅಥವಾ ಉತ್ತಮ ಆಹಾರ ಸೇವಿಸುವಂಥದ್ದು, ಉತ್ತಮ ವಿಹಾರ, ಅಥವಾ ಉತ್ತಮ ಆಹಾರದಲ್ಲಿ ಬರುವಂತಹ ಈಗ ನಾವು ಕೆಲವು ನಮ್ಮ ಮನೆಯಲ್ಲೇ ಮದ್ದು ಅಂತ ಹೇಳ್ತೇವೆ, ಆ ಅಡಿಗೆ ಮನೆಯೇ ನಮ್ಮ ಒಂದು ಔಷಧ ಅಲೆ ಅಂತ ಹೇಳ್ಬೋದು. ಸೊ ನಾವು ಶುಂಠಿ, ಜೀರಿಗೆ ಆಗಲಿ ಯಾವುದೇ ನಾವು ಬೇರೆ ಬೇರೆ ಇದನ್ನು ಯೂಸ್ ಮಾಡ್ತಾ ಇರ್ತೇವೆ, ಗಿಡಮೂಲಿಕೆಗಳ ರೂಪದಲ್ಲಿ ನಾವು ಆಹಾರದಲ್ಲಿ ಯೂಸ್ ಮಾಡ್ತಾ ಇರ್ತೇವೆ. ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಅಪ್ ಮಾಡುತ್ತೆ. ಸೊ ಇದು ಯುಕ್ತಿಕೃತ ಬಲ ಅಂತ ಹೇಳಿ. ಹಾಗೆ ಇದು 3 ತರದ ಬಲ ದೇಹದಲ್ಲಿ ಇರ್ತದೆ. ಸೊ ಇದು ಟೋಟಲ್ ಈ ಇಮ್ಯೂನ್ ಸಿಸ್ಟಮ್ ಅನ್ನು ಆಯುರ್ವೇದದಲ್ಲಿ ವ್ಯಾಧಿ ಕ್ಷಮತ್ವ ಅಂತ ಹೇಳಿದೆ.
ಅಂದ್ರೆ ಇದು ಒಟ್ಟಾರೆಯಾಗಿ ನಮ್ಮ ದೇಹವನ್ನ ಹೊರಗಿನ ಬರುವಂತ ವಿಚಾರಗಳಿಂದ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಬಲ. ಬಹುಶಃ ನಮ್ಮ ದೇಹದ ಒಳಗೆ ಹುಟ್ಟಿನಿಂದಲೇ ಬರುವಂತಹ ಒಂದು ವಿಚಾರ ಇದು. ಬಹುಶಃ ಇದು ಇಲ್ಲದಿರ್ತಿದ್ರೆ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅಗತ್ಯ ಬರ್ತಾ ಇತ್ತು, ಸನ್ನಿವೇಶಗಳು ಬರ್ತಾ ಇತ್ತು ಅನ್ನುವ. ಎಸ್, ಇನ್ನು ಅದು ಹೇಗೆ ಬರುತ್ತೆ, ಹೇಗೆ ವೃದ್ಧಿಸಿಕೊಳ್ಳಬಹುದು ಮಾತನಾಡೋದು ಮತ್ತಷ್ಟಿದೆ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಶಾರದಾ ಸಂಜೀವಿನಿ ವಿಶೇಷ ವೈದ್ಯಕೀಯ ಸಂವಾದ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಶಾರದಾ ಆಯುರ್ವೇದ ಆಸ್ಪತ್ರೆ ಅರ್ಪಿಸುವಂತಹ ಶಾರದಾ ಸಂಜೀವಿನಿ ವಿಶೇಷ ವೈದ್ಯಕೀಯ ಸಂವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರೋಗ ನಿರೋಧಕ ಶಕ್ತಿಯ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನು ಈಗಾಗಲೇ ನಾವು ಗಮನಿಸಿದ್ವಿ. ಇನ್ನು ತಮಗೂ ಕೂಡ ಈ ನಿಟ್ಟಿನಲ್ಲಿ ಅನುಮಾನಗಳಿದ್ರೆ, ಪ್ರಶ್ನೆಗಳಿದ್ರೆ ಕರೆಯನ್ನ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ವೈದ್ಯರು ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ತಾ ಡಾಕ್ಟರ್ಸ್ ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ನಾವು ಗಮನಿಸಿದ ಹಾಗೆ ಶಾರದಾ ಆಯುರ್ವೇದ ಆಸ್ಪತ್ರೆ ಆಯುರ್ವೇದ ವಿಭಾಗದಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದೆ. ಸೊ ಈಗ ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಏನು ವ್ಯವಸ್ಥೆಗಳಾಗಿದೆ, ಏನು ಇಮ್ಯುನಿಟಿ ಕ್ಲಿನಿಕ್ ಅನ್ನ ಏನಾದರೂ ಆರಂಭ ಮಾಡಲಾಗಿದೆಯಾ ಹೇಗೆ ಅಂತ ಆಸ್ಪತ್ರೆಯಲ್ಲಿ? ಈ ಕೊರೋನಾ ಮಹಾಮಾರಿ ಬಂದ ನಂತರ ಮಾನ್ಯ ಪ್ರಧಾನಮಂತ್ರಿ ಆದ ಶ್ರೀಮಾನ್ ನರೇಂದ್ರ ಮೋದಿಜಿಯವರು ಹೇಳಿದ್ರು, ಎಲ್ಲ ವಿಷಯಗಳನ್ನು ಹೇಳಿದಾಗ ಅವರೊಂದು ವಿಷಯ ಹೇಳ್ತಾರೆ, ನಿಮ್ಮ ಇಮ್ಯುನಿಟಿಯನ್ನು ಉತ್ತಮಪಡಿಸ್ಕೊಳ್ಳಿ, ಅದಕ್ಕೆ ಆಯುಷ್ ಪಾತವನ್ನು ಉಪಯೋಗಿಸಿ ಹಲವು ಮನೆಯಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಅವರು ಒಂದು ಅಡ್ವೈಸ್ ಕೊಡ್ತಾರೆ. ಸೊ ಇದು ನಮಗೂ ಒಂದು ಈ ವಿಷಯದಲ್ಲಿ ನಾವು ತುಂಬಾ ಮೊದಲಿಂದ ನಾವು ಮಾಡ್ತಾ ಬಂದಿರುವಂತಹ ವಿಷಯ. ಆದ್ರೆ ನಾವು ಈಗ ಏನ್ ಮಾಡಿದ್ದೇವೆ ಅಂದ್ರೆ ಒಂದು ಸಪರೇಟ್ ಕ್ಲಿನಿಕ್ ಅನ್ನೇ ಮಾಡಿದ್ದೇವೆ, ಒಂದು ಇಮ್ಯುನಿಟಿ ಕ್ಲಿನಿಕ್ ಅಂತ ಹೇಳಿ ಮಾಡಿದ್ದೇವೆ. ಸೊ ಇಲ್ಲಿ ವೈದ್ಯರು ಇರ್ತಾರೆ. ಇದರ ವಿಷಯದಲ್ಲಿ ಏನಂದ್ರೆ ಬರುವಂತಹ ರೋಗಿಗಳಿಗಿರ್ಬೋದು ಅಥವಾ ಕೇವಲ ಈ ಇಮ್ಯುನಿಟಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೆಚ್ಚಿನ ಮಾಹಿತಿ ಯಾರಿಗೆ ಬೇಕೋ ಅವ್ರು ನಮ್ಮತ್ತೆ ಬಂದು ಕೇಳಿದಾಗ ಅವರಿಗೀಗ ಕೆಲವೊಂದು ರೋಗಗಳಿರ್ಬೋದು. ಒಬ್ರಿಗೀಗ ಯಾವುದೇ ಒಂದು ಎಕ್ಸಾಂಪಲ್ ಹೇಳಿದ್ರೆ ನಾವು ಬ್ರಾಂಕೆಲ್ ಅಸ್ತಮಾ ಹೇಳ್ಬೋದು. ಈಗ ಅಂತ ಇದ್ದವನಿಗೆ ಅದನ್ನು ಬಾರದ ರೀತಿಯಲ್ಲಿ ಹೇಗೆ ತಡೆಗಟ್ಟುವಂಥದ್ದು, ಕೇವಲ ಔಷಧಿ ಮಾತ್ರ ಅಲ್ಲ, ಆಹಾರದಲ್ಲಿ ಹೇಗೆ ಇಡುವಂಥದ್ದು, ಅಥವಾ ಅದರ ಕೆಲವು ಸಿಂಪ್ಟಮ್ಸ್ ಇದ್ರೆ ಬರದಾಗಿ ಹೇಗೆ ತಡೆಯುವಂಥದ್ದು, ಅದೇ ರೀತಿ ಒಂದು ಎಲರ್ಜಿ ಇರ್ಬೋದು, ಬರದ ಹಾಗೆ ಹೇಗೆ ತಡೆಯುವಂಥದ್ದು, ಇದ್ರ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ. ಹಾಗಾಗಿ ಇಮ್ಯುನಿಟಿ ಅನ್ನುವಂಥದ್ದು ಎಲ್ರಿಗೂ ವ್ಯತ್ಯಾಸ ಇರ್ತದೆ, ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಇರ್ತದೆ, ಕೊಡುವಂತ ಔಷಧವೂ ವ್ಯತ್ಯಾಸ ಇರ್ತದೆ. ನಮ್ಮದು ಆಯುರ್ವೇದದಲ್ಲಿ ಹೇಗೆ ಅಂದ್ರೆ ಎಲ್ಲ ಒಂದು ಈಗ ಸಿಂಪ್ಟಮ್ ಇದ್ರೆ ಅವನಿಗೀಗ ನೋವೇ ಇರ್ಬೋದು, ಅದನ್ನ ನೋವನ್ನು ನಾವು ಅಸೆಸ್ ಮಾಡೋ ರೀತಿಯೇ ವ್ಯತ್ಯಾಸ ಇರ್ತದೆ, ಅದಕ್ಕೆ ಕೊಡುವಂತ ಔಷಧವೂ ವ್ಯತ್ಯಾಸ ಇರ್ತದೆ. ಅದೇ ರೀತಿಯಲ್ಲಿ ಇಮ್ಯುನಿಟಿಯಲ್ಲಿ ಅವನ ರೋಗವನ್ನು ನೋಡಿಕೊಂಡು ಅವನ ದೇಹ ಪ್ರಕೃತಿಯನ್ನು ನೋಡಿಕೊಂಡು ನಾವು ಏನು ಅವನಿಗೆ ಇಮ್ಯೂನ್ ಬೂಸ್ಟರ್ ಕೊಡಬೇಕು, ಏನನ್ನು ಕೊಡಬೇಕು, ಅವನಿಗೆ ಯಾವ ಔಷಧವನ್ನು ಕೊಡಬೇಕು, ಈಗ ಕೊಡುವಂತಹ ರೋಗ ಶಮನ ಔಷಧಿ ಜೊತೆಗೆ ಕೆಲವೊಂದು ಇಮ್ಯೂನ್ ಬೂಸ್ಟರ್ಸ್ ಅನ್ನು ಸೇರಿಸಬೇಕಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಅದ್ರ ಜೊತೆಗೆ ಯೋಗ, ಪ್ರಾಣಾಯಾಮ ಯಾವುದನ್ನು ಮಾಡಬಹುದು ನಾವು. ಈಗ ರೆಸ್ಪಿರೇಟರಿ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಥವಾ ಯಾವುದೇ ಸಿಸ್ಟಮ್ ಇರ್ಬೋದು ದೇಹದಲ್ಲಿ, ಎಲ್ಲಿ ಇಮ್ಯೂನ್ ಸಿಸ್ಟಮಿನ ಕೊರತೆ ಉಂಟು ಅದರಿಂದಾಗಿ ಅವನು ಯಾವ ತೊಂದರೆಗೆ ಒಳಗಾಗ್ತಾ ಇದ್ದಾನೆ ಅದನ್ನು ನೋಡ್ಕೊಂಡು ನಾವು ಅವರಿಗೆ ಆ ರೋಗಿಗೆ ನಾವು ಹೇಳ್ತೇವೆ. ನಿರೋಗಿ ಇರ್ಬೋದು, ಅವ್ನು ರೋಗ ಇಲ್ಲದೆ ಇರ್ಬೋದು, ಆದ್ರೆ ನಾವು ಇಮ್ಯೂನ್ ಕ್ಲಿನಿಕ್ ಅನ್ನು ಮಾಡುವಂತಹ ಒಂದು ಉದ್ದೇಶ ಈಗ ನನ್ನ ಪ್ರಕಾರ ಕರ್ನಾಟಕದಲ್ಲೇ ಈಗ ಈ ಒಂದು ಇಮ್ಯುನಿಟಿ ಕ್ಲಿನಿಕ್ ಅಂತ ಆಯುರ್ವೇದದಲ್ಲಿ ಮಾಡಿರೋದು ನಾವೇ ಇರ್ಬೋದು. ಸೊ ನಾವು ಅಂದ್ರೆ ಯಾಕೆಂದ್ರೆ ಜನರಿಗೆ ಅದರ ಬಗ್ಗೆ ಆಸಕ್ತಿ ಬರಬೇಕು, ಅದರ ವಿಷಯ ತಿಳಿಬೇಕು, ಅದಕ್ಕೊಂದು ಪ್ರತ್ಯೇಕ ವಿಭಾಗವೇ ಬೇಕು ಅಂತ ಹೇಳಿ ನಾವೀಗ ನಮ್ಮ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂತು ಒಂದು ಇಮ್ಯುನಿಟಿ ಕ್ಲಿನಿಕ್ ಅನ್ನು ಮಾಡಬೇಕು, ಇದು ಜನರಿಗೆ ಉಪಯೋಗ ಆಗಬೇಕು ಅಂತ ಹೇಳುವಂತ ರೀತಿಯಲ್ಲಿ ನಾವು ಇದನ್ನು ಮಾಡ್ತೇವೆ. ಓಕೆ, ಅಂದ್ರೆ ಬರುವಂತಹ ಯಾರು ರೋಗಿಗಳಿದ್ದಾರೆ ಅಥವಾ ಈ ನಿಟ್ಟಿನಲ್ಲಿ ಮಾಹಿತಿಯನ್ನ ಪಡೆಯೋದಕ್ಕೆ ಯಾರು ಬರ್ತಾರೆ ಅವರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಕನ್ಸಲ್ಟ್ ಮಾಡಿ ಅವರ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿದುಕೊಂಡು ಅವರಿಗೆ ಏನು ಬೇಕು ಅದನ್ನ ಕೊಡುವಂತ ಪ್ರಯತ್ನ. ಅಂದ್ರೆ ಎಲ್ಲವನ್ನು ಕೂಡ ಜನರಲ್ ಆಗಿ ಕೊಡೋದಕ್ಕೆ ಒಂದೀಗ ಔಷಧವನ್ನು ವಿತರಿಸುವಂತ ಕ್ರಮ ಅಲ್ಲ ಇದು. ಬಂದವರಿಗೆಲ್ಲರಿಗೂ ಇಮ್ಯುನಿಟಿಗೆ ಒಂದಿದಲ್ಲ, ಅವರ ಅಗತ್ಯಕ್ಕೆ ಅನುಸಾರ ಅವರ ಅವಶ್ಯಕತೆ ಏನು ಅನ್ನುವಂಥದ್ದನ್ನ. ಅಂದ್ರೆ ಬಹುಶಃ ಇದು ಖಂಡಿತವಾಗ್ಲೂ ಒಂದು ವಿನೂತನವಾದ ಪ್ರಯತ್ನ ಅಂತ ಹೇಳ್ಬೇಕಾಗುತ್ತೆ. ಎಸ್ ಪ್ರಶ್ನೆಗಳಿದೆ, ವಾಪಸ್ ಬರ್ತೀನಿ. ಒಬ್ರು ಕರೆಯನ್ನ ಮಾಡಿದ್ದಾರೆ. ಹಲೋ ಹಲೋ ಎಸ್, ತಾಂತ್ರಿಕ ಕಾರಣದಿಂದ ಕರೆ ಕಡಿತಗೊಂಡಿದೆ. ಎಸ್ ಡಾಕ್ಟರ್, ಅಂದ್ರೆ ಬೇಕಲ್ಲ ಅವರು ನಾನು ಕೇಳೋದಿದ್ರೆ ಈ ಒಂದು ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಹುಟ್ಟಿನಿಂದಲೇ ಬರುತ್ತೆ ಅನ್ನುವಂಥ ವಿಚಾರಗಳು, ಇದು ವೃದ್ಧಿ ಆಗೋದು ಹೇಗೆ ಅಥವಾ ಇದನ್ನ ಹೇಗೆ ನಾವು ಡೆವಲಪ್ ಮಾಡಿಕೊಳ್ಳುವ ಅನ್ನುವಂಥದ್ದು ಈಗ
ಅದೇ ವಯಸ್ಸಿಗೆ ಸಹಜವಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ವೃದ್ಧಿಸ್ತಾ ಹೋಗ್ತದೆ, ಅದು ಸಹಜವಾಗಿ ಆಗುವಂಥದ್ದು. ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಅದು ಹಾಗೆ ಬೆಳೀತಾ ಇದ್ದಾಗೆ ನಿಮ್ಮ ಧಾತುಗಳೆಲ್ಲ ಪಕ್ವ ಆಗ್ತಾ ಇದ್ದಾಗೆ ಅದು ಹೆಚ್ಚುತ್ತಾ ಹೋಗ್ತದೆ, ಹಾಗೆ ಒಂದು ಹಂತದಲ್ಲಿ ಅದು ಸ್ಥಗಿತಗೊಳ್ತದೆ, ಮತ್ತೆ ಹಾಗೆ ಕುಗ್ಗುತ್ತಾ ಹೋಗ್ತದೆ. ಹಾಗೆ ವಯಸ್ಸಾದವರಿಗೆ ಅದಕ್ಕೆ ಇವತ್ತಿನ ದಿನ ನಿಮ್ಗೆ ಗೊತ್ತೇ ಇದೆ, ಕೊರೋನಾ ಇದೆ, ಯಾಕೆ ವಯಸ್ಸಾದವರು ಮನೆಯೊಳಗೆ ಇರಬೇಕು, ಆದಷ್ಟು ಹೊರಗೆ ಬರಬಾರ್ದು ಅಥವಾ ಬೆರಿಬಾರ್ದು ಜನರ ಜೊತೆ, ಅವರಲ್ಲಿ ಸಹ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಅತಿ ಚಿಕ್ಕ ವಯಸ್ಸಿನವರಲ್ಲಿ ಹಾಗೆ ಅತಿ ವೃದ್ಧರಲ್ಲಿ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಮಧ್ಯ ವಯಸ್ಸಿನಲ್ಲಿ ಸಾಧಾರಣ ಅದು ತನ್ನ ತುತ್ತ ತುದಿಯಲ್ಲಿ ಇರ್ತದೆ ರೋಗ ನಿರೋಧಕ ಶಕ್ತಿ. ಏನೇನ್ ಮಾಡಬಹುದು ಅಂತ ಖಂಡಿತವಾಗಿ ನಮಗೆ ಅದರಲ್ಲಿ ಬೇರೆ ಬೇರೆ ಕರೆ ಇದೆ. ಹಲೋ 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 ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹೇಳಿ. ಸೌಮ್ಯ ಅಂತ ಮಂಗಳೂರಿನ ಮಾತಾಡ್ತಿರೋದು. ಸೌಮ್ಯ ಅವರು ಮಂಗಳೂರಿನಿಂದ. ಎಸ್ ಹೇಳಿ ಮೇಡಮ್, ಹೇಳಿ, ತಮ್ಮ ಪ್ರಶ್ನೆಗಳಿದ್ರೆ ಕೇಳಬಹುದು. ಮಾತಾಡ್ಲಿಕ್ಕಿತ್ತು. ಎಸ್ ಮಾತಾಡಿ ಮೇಡಮ್, ಮಾತಾಡಿ. ಹಲೋ ನಮಸ್ಕಾರ, ಹೇಳಿ. ನಮಸ್ಕಾರ, ಹೇಳಿ ಹೇಳಿ. ಸರ್, ಇವಾಗ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬೇಕಂದ್ರೆ ಯಾವ ಆಹಾರವನ್ನ ನಾವು ತೆಗೆದುಕೊಳ್ಬೇಕು ಅಂತ? ಓಕೆ, ಆಹಾರದ ಮೂಲಕ ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು ಅಂತ. ಎಸ್ 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 ರೋಗ ನಿರೋಧಕ ಶಕ್ತಿಗೆ ಆಹಾರದ್ದು ಏನಿದೆ ಅಲ್ಲ, ಅದರಲ್ಲಿ ಆಹಾರ ಒಂದೊಂದು ಆಹಾರದ್ದು ಒಂದು ರೀತಿ ಆದ್ರೆ ಇನ್ನೊಂದು ಸಮಗ್ರವಾಗಿ ನಾವು ನೋಡಿದಾದ್ರೆ ನೀವು ನಿಮ್ಮ ಜೀರ್ಣ ಶಕ್ತಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಅದು ಮುಖ್ಯವಾದಂಥದ್ದು. ಅಂದ್ರೆ ನೀವು ಆಹಾರ ದಿನದಲ್ಲಿ ಬಾರಿ ಬಾರಿ ತಿಂದು ಅದರಿಂದ ಅಜೀರ್ಣ ಆಗಿದ್ರೆ ಖಂಡಿತವಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಅದರಿಂದಾಗಿ ಸಮಯಕ್ಕೆ ಪಾಲನೆ ಮಾಡುವಂಥದ್ದು, ಸಮಯ ಪಾಲನೆ ತುಂಬಾ ಅಗತ್ಯ. ಜೊತೆಯಲ್ಲಿ ಆಹಾರ ಪ್ರತಿ ಬಾರಿ ನೀವು ತಗೊಳ್ಳುವಾಗ್ಲೂ ಅಷ್ಟೇ ಒಳ್ಳೆಯ ಒಂದು ಬಿಸಿ ನೀರನ್ನು ಜೊತೆಯಲ್ಲಿ ಕುಡಿಬೇಕು, ಆಗ ಜೀರ್ಣ ಶಕ್ತಿ ಇನ್ನೂ ಹೆಚ್ಚುತ್ತದೆ. ಮತ್ತೆ ಆದಷ್ಟು ಕೃತಕ ಆಹಾರಗಳೇನಿದೆ, ಹೊರಗಿನ ಆಹಾರಗಳು ಅಥವಾ ನಾವೇನು ಬೇರೆ ಬೇರೆ ರೀತಿ ಪ್ರೋಸೆಸ್ಡ್ ಫುಡ್ ಅಂತ ಕರಿತೇವೆ, ಅಂತ ಆಹಾರಗಳನ್ನು ಕಡಿಮೆ ಮಾಡಬೇಕು. ಮತ್ತೆ ಮಾಂಸಾಹಾರಕ್ಕೆ ನೀವು ತುಂಬಾ ಒಗ್ಗಿದ್ರೆ ತೊಂದರೆ ಇಲ್ಲ, ಇಲ್ಲದ್ರೆ ಪ್ರೋಟೀನ್ ನ ಅಂಶ ಮಾಂಸಾಹಾರದಲ್ಲಿ ಅತಿ ಹೆಚ್ಚಿರೋದ್ರಿಂದ ಜೀರ್ಣ ಶಕ್ತಿಗೆ ಅದು ಜಾಸ್ತಿ ಬಾಧಕ ಆಗ್ತದೆ. ಅದರಿಂದಾಗಿ ಆದಷ್ಟು ನಿಮ್ಮ ಸಾತ್ಮ್ಯಕ್ಕೆ ಅನುಗುಣವಾಗಿ ಅಂತ ಹೇಳಿ ನೀವು ಯಾವ್ದಕ್ಕೆ ಒಗ್ಗಿದ್ದೀರಿ ಅದಕ್ಕೆ ಅನುಗುಣವಾಗಿ ಅದನ್ನು ತಗೊಳ್ಬಹುದು, ಆದ್ರೆ ಹೆಚ್ಚು ತಿನ್ಬೇಡಿ. ಯಾಕಂದ್ರೆ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ನಾವು ಕಂಡು ಬಂದಂತ ಸಮಸ್ಯೆ ಅಂತ ಹೇಳಿದ್ರೆ, ಮನೆಯಲ್ಲಿ ಅತಿಯಾಗಿ ಸಮಯ ಕಳೆಯೋದ್ರಿಂದ ಆಹಾರದ ಪ್ರಮಾಣ ಹೆಚ್ಚಾಗ್ತದೆ, ಪುರ್ಸೊತ್ತು ಜಾಸ್ತಿ ಇರ್ತದೆ, ಅದರಿಂದಾಗಿ ಆಗಾಗ ಆಹಾರ ತಿನ್ನುವಂತ ಒಂದು ಪ್ರವೃತ್ತಿ ಇರ್ತದೆ. ಅದರಿಂದ ಸ್ವಲ್ಪ ದೂರ ಇರಬೇಕು. ಮತ್ತೆ ನಮ್ಮ ಆಯುಷ್ ಕ್ವಾತ ಅಂತ ಏನು ಹೇಳಿದೆವು, ಈ ಶುಂಠಿ ಮತ್ತೆ ನಮ್ಮ ಮರೀಚ, ಇನ್ನು ಕಾಳುಮೆಣಸು ಮತ್ತೆ ಈ ತುಳಸಿ ಎಲ್ಲ ಸೇರಿಸಿ ಏನು ಕಷಾಯ ಮಾಡಿ ತಗೊಳ್ತೀರಿ, ಅದರಿಂದಲೂ ಜೀರ್ಣ ಶಕ್ತಿ ಹೆಚ್ಚುತ್ತದೆ. ಹಾಗೆ ತರಕಾರಿಗಳಿಗೆ ಬರಬೇಕು ಅಂತ ಹೇಳಿದ್ರೆ, ನೀವು ಈ ಬಳ್ಳಿಯಲ್ಲಿ ಬೆಳೆಯುವಂತಹ ತರಕಾರಿಗಳೇನಿದೆ ಅದು ಸಾಮಾನ್ಯವಾಗಿ ತುಂಬಾ ಒಳ್ಳೇದು. ಹಾಗೆ ನೆಲ್ಲಿಕಾಯಿಂದ ನಿಮ್ಗೆ ಏನಾದ್ರು ತಯಾರು ಮಾಡ್ಲಿಕ್ಕಾದ್ರೆ, ಈಗ ಉಪ್ಪಿನಕಾಯಿ ಮಾಡ್ತಾರೆ ನೆಲ್ಲಿಕಾಯಿ, ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ತಂಬಳಿ ಮಾಡ್ತಾರೆ. ಮತ್ತೆ ಅಮೃತ ಬಳ್ಳಿಯಂತಹ ಗಿಡವನ್ನು ಸಹ ನಾವು ತಂಬಳಿಗೆ ಬಳಸ್ತೇವೆ, ಕಂಚಲ್ ಅಂತ ನಾವು ಕರಿತೇವೆ, ಅದು ಸಹ ರೋಗ ನಿರೋಧಕ ಶಕ್ತಿಗೆ ತುಂಬಾ ಪೂರಕ. ಹೀಗೆ ತರಕಾರಿಗಳಲ್ಲಿ ಹಸಿರು ತರಕಾರಿಗಳು ಸುಮಾರಷ್ಟು ಪ್ರಯೋಜನ ಕೊಡ್ತದೆ. ಅದೇ ನೆಲನೆಲ್ಲಿ ಇವರು ಹೇಳಿದಾಗ ಈಗ ಇದರ ಜೊತೆಗೆ ನೆಲನೆಲ್ಲಿಯು ತುಂಬಾ ಒಳ್ಳೇದು, ಅದರ ತಂಬಳಿ ಮಾಡುವಂಥದ್ದು. ಅಥವಾ ನಿಮಗೆ ಈಗ ರಾತ್ರಿ ಹೊತ್ತು ಹಾಲು ಕುಡಿಯುವ ಅಭ್ಯಾಸ ಇದ್ರೆ ಹಾಲಿಗೆ ಹಳದಿ ಅನ್ನ ಹಾಕಿ ಅರಿಶಿನ ಹಾಕಿ ಕುದಿಸುವಂಥದ್ದು, ಅದನ್ನು ಗೋಲ್ಡನ್ ಮಿಲ್ಕ್ ಅಂತ ಕರೀತಾರೆ, ಚೆನ್ನಾಗಿ ಕುದಿಸಿ ಕುಡಿಯುವಂಥದ್ದು. ಅಥವಾ ನಾವು ಮನೆಯಲ್ಲೇ ಈಗ ನೋಡಿ, ನಿಮಗೆ ಆಹಾರದಲ್ಲಿ ಈಗ ಕೆಲವು ಕಷಾಯಗಳನ್ನು ಇಟ್ಕೊಳ್ಬಹುದು. ಅಮೃತ ಬಳ್ಳಿ ಒಂದ್ ಸ್ವಲ್ಪ ಹಾಕೊಂಡು, ಜೀರಿಗೆ, ಶುಂಠಿ, ಮತ್ತೆ ನಿಮ್ಮ ತುಳಸಿ, ದಾಲ್ಚೀನಿ, ಇದನ್ನೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡು ನಾವು ಒಳ್ಳೆ ಮೆಣಸು ಇದೆಲ್ಲ ಈಗ ನಾವು ಶೀತ ಎಲ್ಲ ಬರುವಾಗ ಮನೆಯಲ್ಲಿ ಕುಡಿಯುವಂತ ಕ್ರಮ ಉಂಟು, ಎಲ್ಲ ಹಾಕಿ ಒಂದು ಕಷಾಯ ಇಡುವಂತ ಕ್ರಮ, ಒಳ್ಳೆ ಮೆಣಸು ಕಷಾಯ ಅಂತ ಹೇಳ್ತಾರೆ, ತುಳಸಿ ಎಲ್ಲ ಹಾಕಿ ಅದು ಮಾಡಿದ್ರು ಒಂದು ಸ್ವಲ್ಪ ಮಟ್ಟಿಗೆ ಈಗ ಒಂದು ಮಳೆಯೂ ಉಂಟು, ಈಗ ಸೈಕ್ಲೋನ್ ಇಫೆಕ್ಟ್ ಇದೆ, ಹಾಗಿರುವಾಗ ಅದೆಲ್ಲ ಮಾಡ್ಕೊಳ್ಳೋ ಇದು ಇಮ್ಯೂನ್ ಸಿಸ್ಟಮ್ ಅನ್ನು ಬೂಸ್ಟ್ ಅಪ್ ಮಾಡ್ತದೆ. ಅದನ್ನೆಲ್ಲ ಫಾಲೋ ಮಾಡಬಹುದು. ಮತ್ತೆ ಶೀತ ಈಗ ಅವ್ರು ಹೇಳಿದಾಗೆ ಈಗ ಬಿಸಿ ನೀರು ಕುಡಿಬೇಕು, ಅದೇ ತರ ಫ್ರಿಜ್ಜಿನ ನೀರು ಕುಡಿಯುವಂತದ್ದು ಊಟದ ಜೊತೆಗೆ ಅದು ತುಂಬಾ ಹಾನಿಕರ. ಆತರ ಅಥವಾ ಸಾಫ್ಟ್ ಡ್ರಿಂಕ್ಸ್ ಅನ್ನು ಅವಾಯ್ಡ್ ಮಾಡುವಂತದ್ದು ಉತ್ತಮ ಈ ಅವಧಿಯಲ್ಲಿ. ಎಸ್, ಈಗ ಮತ್ತೊಂದು ಕರೆ ಇದೆ. ಹಲೋ 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 ಮೇಡಮ್ ನಮಸ್ತೆ. ನಮಸ್ತೆ ಸರ್. ಎಸ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಮೇಡಮ್? ಪುಷ್ಪ ಅಂತ, ಮರಕಡ. ಪುಷ್ಪ ಅವರು ಮರಕಡದಿಂದ. ಎಸ್, ಮಾತಾಡಿ ಮೇಡಮ್, ಡಾಕ್ಟರ್ಸ್ ಇದ್ದಾರೆ. ನಮಸ್ಕಾರ, ಹೇಳಿ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಇದು ಜ್ಞಾನಿ ಒಬ್ರು ನನಗೆ ಹೇಳಿದ್ರು, ಇತ್ತೀಚೆಗೆ ಕೊರೋನಾ ಬಂದ ನಂತರ ಒಂದ್ ಸ್ವಲ್ಪ ಟೀ ಪೌಡರ್, ಸ್ವಲ್ಪ 1/4 ಚಮಚ ಟೀ ಪೌಡ್ರು, ಚಕ್ಕೆ, ಲವಂಗ, ನಿಂಬೆ ಹುಳಿ, ಮತ್ತೆ ಒಂದು ಚಿಟಿಕೆ ಬೇಕಾದ್ರೆ ಬೆಲ್ಲ ಹಾಕೊಂಡು 2 ಗ್ಲಾಸನ್ನು 1 ಗ್ಲಾಸ್ ಕಷಾಯ ಮಾಡಿ ನೀವು ಕುಡಿರಮ್ಮ, ಅದು ಕೊರೋನಾಕ್ಕೆ ತುಂಬಾ ರೋಗ ನಿರೋಧಕ ಅಂತ ಹೇಳಿದ್ರು.
ಅಂದ್ರೆ ಅದು ಜ್ಞಾನಿಗಳು ಮತ್ತೆ ನನಗೆ ಆಶೀರ್ವದಿಸೋರು, ಯಾವಾಗ್ಲೂ ಆಶೀರ್ವದಿಸೋರು, ಪೂಜ್ಯರು ಹೇಳಿದ ಮಾತು ಸರ್. ಇದು ಸತ್ಯ ಅಂತ ಆದ್ರೆ ಎಲ್ಲ ಸಾರ್ವಜನಿಕರಿಗೆ ಉಪಕಾರ ಆಗ್ಲಿ ಅಂತ ತಮ್ಮಲ್ಲಿ ಕೇಳ್ತಿದ್ದೇನೆ. ನಮ್ಮಲ್ಲಿ ನೋಡಿ ಅಮ್ಮ, ಆಯುಷ್ ಮಂತ್ರಾಲಯದಿಂದಲೇ ನಮ್ಮಲ್ಲಿ ತುಳಸಿ, ದಾಲ್ಚೀನಿ ಮತ್ತೆ ಶುಂಠಿ ಮತ್ತು ಕರಿಮೆಣಸು ಇದನ್ನು ಸೇರಿಸಿ ಒಂದು ಕಷಾಯ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಕುದಿಸಿದ ಮೇಲೆ ಒಂದು ನಿಂಬೆ ರಸ ಮತ್ತು ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕಿ ಇದು ಮಾಡಿ ಕುಡಿಯಬಹುದು ಅಂತ ಹೇಳಿದ್ದಾರೆ. ಆದರೆ ಟೀ ಪೌಡರ್ನ ಒಂದು ನಿದರ್ಶನ ಯಾರು ಹೇಳಿಲ್ಲ. ನೀವು ಟೀ ಪೌಡರ್ ಅಂತ ಹೇಳಿದ್ರಿ, ಅದೊಂದು ಇದಾಗುದಿಲ್ಲ, ಅದು ಸರಿಯಾದ, ಅದು ನಾವು ಅದಕ್ಕೆ ನಾವು ಏನು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಬಾಕಿದ್ದ ನೀವು ಹೇಳಿದ ಅಲ್ಲಿ ಇರುವಂತಹ ಇದೆಲ್ಲ ತೊಂದರೆ ಇಲ್ಲ. ಟೀ ಪೌಡ್ರಿಗೆ ನಾವು ಅದಕ್ಕೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಇನ್ನೊಂದು ದೃಷ್ಟಿಕೋನದಿಂದ ಕೆಲವೊಮ್ಮೆ ಹೇಳಿರ್ಬೋದು ಅಂತ ತೋರ್ತದೆ. ಯಾಕಂದ್ರೆ ಗ್ರೀನ್ ಟೀ ಅನ್ನುವಂಥದ್ದು ಮಾರ್ಕೆಟ್ ಅಲ್ಲಿ ತುಂಬಾ ಲಭ್ಯವಾಗಿದೆ. ಗ್ರೀನ್ ಟೀಗೆ ಮತ್ತೆ ಈ ಸಾಮಾನ್ಯ ಚಾಕ್ಕೆ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ನೀವು ನೋಡಿರ್ಬೋದು, ಅದು ನಮ್ದೇನು ಕಪ್ಪು ಬರ್ತದೆ ಈ ಚಾ, ಅದೊಂದು ಪ್ರೋಸೆಸ್ ಮಾಡಿ ಅದನ್ನು ಬೇಯಿಸಿ ಮತ್ತೆ ಆ ಎಲೆಯನ್ನು ಒಣಗಿಸಿ ಮಾಡುವಂಥದ್ದು. ಆದ್ರೆ ಗ್ರೀನ್ ಟೀಯಲ್ಲಿ ಆ ಫ್ಲೇವನಾಯ್ಡ್ಸ್ ಮತ್ತೆ ಆ ಆಂಟಿ ಆಕ್ಸಿಡೆಂಟ್ಸ್ ಅಂತ ನಾವು ಕರಿತೇವೆ, ಅದನ್ನು ಉಳಿಸಿಕೊಳ್ಳುವಂತಹ ಒಂದು ಟೆಕ್ನಿಕ್ ಇದೆ. ಅದರಿಂದಾಗಿ ಗ್ರೀನ್ ಟೀ ಅನ್ನು ಸುಮಾರು ಜನ ಬಳಸ್ತಾರೆ. ಅದರಲ್ಲಿ ಒಂದು ಕೆಲವೊಮ್ಮೆ ಅವರು ಆ ದೃಷ್ಟಿಯಿಂದ ಹೇಳಿರ್ಬೋದು. ಅದರಿಂದ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಮಲ್ಲಿ ಅದನ್ನು ನಮ್ಮ ಸರ್ಕಾರದ ದೃಷ್ಟಿಯಿಂದ ಅಥವಾ ಆಯುಷ್ ಇಲಾಖೆಯ ದೃಷ್ಟಿಯಿಂದ ಮಾತ್ರ ಅದನ್ನು ಹೆಚ್ಚಾಗಿ ಪ್ರಚಾರ ಮಾಡಿಲ್ಲ. ಎಸ್, ಅಂದ್ರೆ ಸಾರ್ವಜನಿಕರು ಕೂಡ ಈ ರೀತಿ ಬರುವಂತ ಕೆಲವೊಂದು ತಪ್ಪು ಮಾಹಿತಿಗಳಿಗೆ ಕಿವಿಗೊಟ್ಟು ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥ. ಎಸ್, ಥ್ಯಾಂಕ್ ಯು ಮೇಡಮ್ ಕರೆಯನ್ನ ಮಾಡಿದ್ದಕ್ಕಾಗಿ. ಅಂದ್ರೆ ಬಹುಶಃ ಇದು ಕೂಡ ಒಂದು ದೊಡ್ಡ ಸವಾಲು. ಏನೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬರುತ್ತೆ, ಏನೋ ಒಂದು ಸಂದೇಶ ಬರುತ್ತೆ, ಅದನ್ನು ಬ್ಲೈಂಡ್ ಆಗಿ ನಂಬಿ ಅದನ್ನ ನಂಬುವಂಥದ್ದು, ಅದನ್ನ ಸೇವನೆ ಮಾಡುವಂಥದ್ದು, ಬಹುಶಃ ಇದು ಒಂದು ಅಪಾಯಕ್ಕೆ ಆಹ್ವಾನ ಆಗಬಹುದು ಅನ್ನುವಂಥದ್ದು. ಎಸ್, ಇಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ನಾನು ಮತ್ತೊಂದು ಪ್ರಶ್ನೆಯನ್ನ ಕೇಳಬೇಕು. ಅಂದ್ರೆ ಬಹಳಷ್ಟು ಜನರಲ್ಲಿರುವಂತಹ ಒಂದು ಪ್ರಶ್ನೆ, ಇಮ್ಯುನಿಟಿ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ ಎಲ್ಲಾ ಸಮಯದಲ್ಲೂ ಒಂದೇ ರೀತಿಯಲ್ಲಿ ಇರುತ್ತಾ ಅಥವಾ ಅದು ವ್ಯತ್ಯಾಸ ಆಗುತ್ತಾ ಅಂತ? ಖಂಡಿತವಾಗಿ ವ್ಯತ್ಯಾಸ ಆಗುತ್ತೆ. ಯಾಕಂದ್ರೆ ನಾವು ಬೇರೆ ಬೇರೆ ರೀತಿಯ ವಾತಾವರಣಗಳಿಗೆ ಒಳಗಾಗ್ತೇವೆ. ಹಾಗೆ ನಮ್ಮಲ್ಲಿ ಮಾನಸಿಕವಾಗಿ ತುಮುಲಗಳು ಉಂಟಾಗ್ತದೆ ಅಥವಾ ಮಾನಸಿಕ ಸ್ಥಿತಿಯಲ್ಲಿ ವ್ಯತ್ಯಾಸ ಆಗುತ್ತದೆ, ಹಾಗೆ ಶಾರೀರಿಕ ಸ್ಥಿತಿಯಲ್ಲಿ ವ್ಯತ್ಯಾಸ ಆಗ್ತದೆ. ಇವೆಲ್ಲದಕ್ಕೆ ಅನುಗುಣವಾಗಿ ಖಂಡಿತವಾಗಿ ಇದೊಂದು BP ಹೇಗೆ ಫ್ಲಕ್ಚುಯೇಟ್ ಆಗ್ತದೆ, ಅದೇ ತರ ಯಾವ ತರ ವ್ಯತ್ಯಾಸ ಆಗ್ತಾ ಇರ್ತದೆ, ಅದೇ ತರ ನಿಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಸಹ ವ್ಯತ್ಯಾಸ ಆಗ್ತದೆ. ಆದರೆ ಈ ವ್ಯತ್ಯಾಸಗಳು ಎಷ್ಟು ಮಟ್ಟದೊಳಗಿದೆ ಅನ್ನೋದು ಮಾತ್ರ ಪ್ರಶ್ನೆ ಬರ್ತದೆ. ಅತಿಯಾಗಿ ವ್ಯತ್ಯಾಸ ಆದ್ರೆ ನಿಮ್ಗೆ ಅದರಿಂದ ತೊಂದರೆ ಆಗ್ಬೋದು. ಆದ್ರೆ ಸಣ್ಣ ಮಟ್ಟದ ವ್ಯತ್ಯಾಸದಿಂದ ನಿಮಗೆ ಖಂಡಿತವಾಗಿ ಸಣ್ಣ ಏರುಪೇರು ಇದ್ದೇ ಇರ್ತದೆ, ಅದರಲ್ಲಿ ಖಂಡಿತವಾಗಿ ಇರ್ತದೆ. ಶರೀರ ಅಂದ್ಮೇಲೆ ಅದು ಯಾವತ್ತು ಮ್ಯಾಥಮೆಟಿಕ್ಸ್ ಆಗಿ ನಾವು ನೋಡ್ಲಿಕ್ಕೆ ಒಂದೇ ವೇವ್ ಅಲ್ಲಿ ಹೋಗೋದಿಲ್ಲ, ವ್ಯತ್ಯಾಸ ಆಗ್ತಾ ಇದೆ. ಎಸ್, ಅದನ್ನ ಪರಿಣಾಮ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನು ನೋಡ್ಬೇಕಾಗುತ್ತೆ, ಯಾವ ಸಮಯದಲ್ಲಿ ಹೇಗಾಗಿದೆ ಅನ್ನುವಂಥದ್ದು. ವಾಪಸ್ ಬರ್ತೀನಿ, ಪ್ರಶ್ನೆಗಳಿದೆ, ಇನ್ನೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್, ಶಾರದಾ ಸಂಜೀವಿನಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ. ಮತ್ತೊಮ್ಮೆ ಸ್ವಾಗತ. ಶಾರದಾ ಸಂಜೀವಿನಿ ವಿಶೇಷ ವೈದ್ಯಕೀಯ ಸಂವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೇವೆ. ಇಬ್ಬರು ತಜ್ಞ ವೈದ್ಯರು ನಮ್ಮ ಜೊತೆಗಿದ್ದಾರೆ, ಆಸ್ಪತ್ರೆಯ ಪ್ರಮುಖರು. ಸರ್, ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ್ರಿ, ಕಾಲದಿಂದ ಕಾಲಕ್ಕೆ ರೋಗ ನಿರೋಧಕ ಶಕ್ತಿ ವ್ಯತ್ಯಾಸ ಆಗುತ್ತೆ ಅನ್ನುವಂಥದ್ದನ್ನ. ಅದರ ಬಗ್ಗೆ ಮತ್ತಷ್ಟು ಪ್ರಶ್ನೆ ಇದೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ಹೇಳಿ. ಎಸ್, ಹೇಳಿ ಮೇಡಮ್, ಹೇಳಿ, ಮಾತಾಡಿ, ಡಾಕ್ಟರ್ಸ್ ಇದ್ದಾರೆ, ನಮ್ಮ ಪ್ರಶ್ನೆ ಇದೆ. ಹೇಳಿ ಅಮ್ಮ. ಹೇಳಿ. ನಮಸ್ತೆ. ನಮ್ಮ ಮಕ್ಕಳಿಗೆ ಹಲೋ. ಹಲೋ ಮೇಡಮ್, ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ತಾಂತ್ರಿಕ ಸಮಸ್ಯೆ ಇದೆ ಅನ್ಸುತ್ತೆ. ಹಲೋ. ಹಲೋ. ಎಸ್, ಹೇಳಿ ಮೇಡಮ್, ಹೇಳಿ, ಇವಾಗ ಹೇಳಿ. ಇಮ್ಯುನಿಟಿ ಪವರ್ನ ಜೊತೆಗೆ ಈ ನೆನಪಿನ ಶಕ್ತಿ ಕೂಡ ಜಾಸ್ತಿ ಮಾಡ್ಬೇಕು ಆಯುರ್ವೇದದಲ್ಲಿ. ಇಮ್ಯುನಿಟಿ ಜೊತೆಗೆ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಮಕ್ಕಳಿಗೆ? ಎಸ್, ಏನು ಮಾಡಬೇಕು? ಅಲ್ಲ, ನಮ್ಮಲ್ಲಿ ಇರುವಂತದ್ದು ಸುಲಭವಾಗಿ ಸಿಗುವಂತದ್ದು ನಿಮ್ಮ ಹಿತ್ತಲಲ್ಲೇ ಸಿಗುವಂತದ್ದು. ಈಗ ಹೇಗೆ ಮಳೆ ಬಿದ್ದಿದೆ, ಖಂಡಿತವಾಗಿ ನಿಮ್ಗೂ ಗೊತ್ತಿರುವಂತದ್ದೇ ಬ್ರಾಹ್ಮಿ ಅಥವಾ ನಾವು ಒಂದಲಗ ಅಂತ ಏನ್ ಕರಿತೇವೆ, ತಿಮರೆ ಅಂತ ಕರಿತೇವೆ. ಅದು ಸುಲಭವಾಗಿ ಒಂದು ವಿಚಾರ ಹೇಳ್ಬೇಕು ಇಲ್ಲಿ ಏನಂತ ಹೇಳಿದ್ರೆ, ಕೆಲವು ವರ್ಷ ಹಿಂದೆ ನಮ್ಮ ಈ BM ಹೆಗಡೆ ಅವರೇ ಈ ನಮ್ಮ ಈ ಟಾಟಾ ಇನ್ಸ್ಟಿಟ್ಯೂಟಿಗೆ ಹೋದಾಗ ಅಲ್ಲಿ ಒಂದು ರಿಸರ್ಚ್ ನಡೀತಾ ಇತ್ತು ಈ ತಿಮರೆ ಬಗ್ಗೆ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ತಿಮರೆಯ ಎಕ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ ಅದರ ಒಂದು ಆಲ್ಕಲಾಯ್ಡ್ ಅನ್ನು ತೆಗೆದು ಪ್ರಯೋಗ ಮಾಡ್ತಾ ಇದ್ರು. ಅದರಲ್ಲಿ ಅವ್ರಿಗೆ ಯಾವುದೇ ಒಂದು ಫಲ ಕಾಣ್ಲಿಲ್ಲ ಅಂತ ಹೇಳಿ ಕೊನೆಗೆ ಇವ್ರು ಬಂದಾಗ ಈ ಚರ್ಚೆಗೆ ಬಂತಿದ್ರು, ನೀವು ಅಷ್ಟು ಬಳಸ್ತಿದಿಲ್ಲಿ ಏನು. ಇವ್ರು ತಕ್ಷಣ ಹೇಳಿದ್ರಂತೆ, ನೀವು ಅದನ್ನು ಯಾಕೆ ಆ ದೃಷ್ಟಿಯಲ್ಲಿ ಮಾಡ್ತಾ ಇದ್ದೀರಿ, ನೀವು ಖಂಡಿತವಾಗಿ ಅದನ್ನು ಸಂಪೂರ್ಣ ಆ ಔಷಧಿ ಏನಿದೆ ಅದನ್ನು ಇಡೀ ಕೊಡುವಂತದ್ದು ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ ನೀವು ನೋಡಿರ್ಬೋದು, ನಾವು ಮಾಡುವಂತದ್ದು ಚಟ್ನಿ,
ಹೌದು. ಚಟ್ನಿ ಮಾಡಿದ್ರೆ ಅದರಲ್ಲಿ ಇಡೀ ಬರ್ತದೆ, ಅದರಲ್ಲಿ ಅಂಶ ತೆಗೆಯುವಂತ ಪ್ರಶ್ನೆ ಬರುದಿಲ್ಲ. ಆನಂತರ ಆ ಒಂದು ರಿಸರ್ಚ್ ನಡೆಸಿ ಅದರಲ್ಲಿ ತುಂಬಾ ಪ್ರಯೋಜನ ಆಗಿದೆ ಅಂತ ಕಂಡು ಬಂತು. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತಲೇ ನಿಮ್ಗೆ ಪರಿಹಾರಗಳಿದೆ, ಅದರಿಂದಾಗಿ ನೀವು ಅಷ್ಟು ತುಂಬಾ ಯೋಚನೆ ಮಾಡ್ಬೇಕಾಗಿಲ್ಲ ಏನು ಅಂತ. ನಿಮ್ಮ ಪಕ್ಕದಲ್ಲಿರುವಂತಹ ಆ ತಿಮರೆಯನ್ನು ಶ್ರದ್ಧೆಯಿಂದ ಮಾಡ್ಬೇಕಷ್ಟೇ. ಒಂದು ದಿನ 2 ದಿನ ಮಾಡಿದ್ರೆ ಖಂಡಿತ ಅದರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ನಮ್ಮ ಆಸ್ಪತ್ರೆಯಲ್ಲಿ ಸಹ ನಾವು ಹಸಿ ತಿಮರೆದ್ದು ಔಷಧಿಯನ್ನು ಕೊಡ್ತೇವೆ. ಅಂದ್ರೆ ಬಹುಶಃ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ಔಷಧ ರೂಪದಲ್ಲೂ ಉಂಟು, ಅಲ್ಲದೆ ಇದೀಗ ಮನೆಯಲ್ಲಿ ಮಾಡುವಂಥದ್ದು. ಆಸ್ಪತ್ರೆಯಲ್ಲಿ ನಾವೀಗ ಇಮ್ಯೂನ್ ಸಿಸ್ಟಮ್ ಜೊತೆಗೆ ಅವರಿಗೆ ಸ್ಮರಣ ಶಕ್ತಿಗೆ ಬೇರೆ ಬೇರೆ ಔಷಧಗಳು ಆಯುರ್ವೇದದಲ್ಲಿ ಇದಾವೆ. ಇದೇ ಬ್ರಾಹ್ಮಿ ಅಥವಾ ನಿಮ್ಮ ಶಂಕುಪುಷ್ಪಿ ಇದನ್ನೆಲ್ಲ ಹಾಕಿ ಮಾಡಿರುವಂತಹ ಔಷಧಿಗಳಿದಾವೆ, ಅದನ್ನ ನಾವು ಕೊಡ್ತೇವೆ. ಈಗ ಮಕ್ಕಳು ಬೇಕು ಅಂತ ಬರ್ತಾರೆ ಕೆಲವರು ಇಮ್ಯೂನ್ ಸಿಸ್ಟಮ್ ಬೇಕಾಗಿ, ಹಾಗೆ ಅದನ್ನ ನಾವು ಕೊಡ್ತಾ ಇರ್ತೇವೆ. ಅದೇ ಬ್ರಾಹ್ಮಿಯ ಸೇವನೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಂದ್ರೆ ಕೇಳುವಂತ ಮಾತುಗಳು, ಅದ್ರ ಬೆಳಗ್ಗಿನ ವೇಳೆ ಮಾತ್ರ ತಿನ್ನಬೇಕು ಅನ್ನುವಂಥದ್ದು. ಸೊ ಅದು ಏನು ಆಕ್ಚುಲಿ ಹೇಗೆ ಮಾಹಿತಿ ಅಂತ? ಅದು ಅಲ್ಲ, ಅದೊಂದು ಇದರಲ್ಲಿ ಉಂಟು. ಅಂದ್ರೆ ಈಗ ನಮ್ಮಲ್ಲೆಲ್ಲ ಮೊದಲು ತಂಬಳಿ ಮಾಡಿದ್ರೆ ರಾತ್ರಿಗೆ ಈ ನಿಮ್ಮ ತಿಮರೆ ಚಟ್ನಿ ಎಲ್ಲ ಮಾಡಿದ್ರೆ ರಾತ್ರಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಮಧ್ಯಾಹ್ನ ಮಾಡಿದ್ದನ್ನು ಮಧ್ಯಾಹ್ನವೇ ಯೂಸ್ ಮಾಡಬೇಕು ಅಂತ. ಯಾಕೆಂದ್ರೆ ಮೇ ಬಿ ಅದು ಅದರಲ್ಲಿ ಏನಾದ್ರು ಒಂದು ಚೇಂಜಸ್, ಕೆಮಿಕಲ್ ಚೇಂಜಸ್ ಬರ್ಬೋದು ತುಂಬಾ. ಅದು ಹಸಿಯಿಂದ ಮಾಡುವಂಥದ್ದು, ನಾವು ಬೇಯಿಸುವಂಥದ್ದಲ್ಲ. ಸೊ ಹಾಗೆ ಮಾಡಿದಾಗ ಅದನ್ನ ಹಾಗೆ ಇಟ್ಟಾಗ, ಈಗ ಮೊದಲಿನ ಕಾಲದಲ್ಲಿ ಫ್ರಿಜ್ಜು ಇರಲಿಲ್ಲ, ಅದು ಬೇರೆ ವಿಷಯ. ಸೊ ಹಾಗೆ ಇಟ್ಟಾಗ ಅದು ಅದರಲ್ಲಿ ಏನಾದ್ರು ಕೆಲವು ಇದ್ರ ರಾಸಾಯನಿಕ ಪರಿವರ್ತನೆ ಇರ್ಬೋದು, ಅದರಿಂದಾಗಿ ಅದು ಆ ತರ ಒಂದು ಇದಿದೆ. ಅದಕ್ಕಾಗಿ ಅದನ್ನು ಹೇಳ್ತಾರೆ ಬೆಳಿಗ್ಗೆ ಈಗ ಮಾಡಿದ ತಕ್ಷಣ ಯೂಸ್ ಮಾಡ್ಬೇಕು ಅಂತ ಹೇಳಿ. ಅದನ್ನ ಇಟ್ಕೊಳ್ಳೋದು ತುಂಬಾ ಹೊತ್ತು ಇಟ್ಕೊಳ್ಳುವಂಥದ್ದು ಒಳ್ಳೇದಲ್ಲ ಅಂತ. ಈಗ ಮಧ್ಯಾಹ್ನಕ್ಕೆ ಮಾಡಿದ್ರೆ ಮಧ್ಯಾಹ್ನವೇ ಮುಗಿಸ್ಬೇಕು ಅನ್ನೋಂಥ ಒಂದು ಇದು ಉಂಟು, ಮೊದಲಿಂದ ಉಂಟು ಮಾತುಗಳು. ಇನ್ನೊಂದಂತ ಹೇಳಿದ್ರೆ, ರಸಾಯನಗಳನ್ನು ನಾವು ಬಳಸುವಂತದ್ದು ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕೊಡ್ತೇವೆ. ಯಾಕಂತ ಹೇಳಿದ್ರೆ ಆಗ ಇನ್ನು ಆಹಾರ ಯಾವುದು ಹೊಟ್ಟೆಗೆ ಹೋಗಿರುದಿಲ್ಲ. ನಿಮ್ಮ ರಸಾಯನಗಳು ಆದಷ್ಟು ಹೀರ್ಕೊಂಡ್ರೆ ಶರೀರ ಒಳ್ಳೇದಾಗ್ತದೆ ಅನ್ನುವ ದೃಷ್ಟಿಯಿಂದ ಸಹ ಕೆಲವೊಮ್ಮೆ ಬೆಳಗ್ಗೆ ಆ ರಸಾಯನಗಳನ್ನು ಕೊಡುವಂತ ಪದ್ಧತಿ ಇದೆ. ಬ್ರಾಹ್ಮಿಯನ್ನು ಸಹ ನಾವು ರಸಾಯನ ಅಂತಾನೆ ಕರಿತೇವೆ. ಅಂದ್ರೆ ಆ ಒಂದು ವಿಭಾಗಕ್ಕೆ ಸೇರಿಸಿ ಸೇವನೆ ಮಾಡುವಂತದ್ದು. ಈಗ ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಬಜಗೋಲಿಂದ ವಜ್ರೇಶ್ ಅಂತ. ಹೇಳಿ, ತಮ್ಮ ಪ್ರಶ್ನೆ ಇದ್ರೆ ಕೇಳ್ಬೋದು, ಡಾಕ್ಟರ್ ಇದ್ದಾರೆ. ಹಲೋ, ಹೇಳಿ ಹೇಳಿ ವಜ್ರೇಶ್. ಅದು ಪದೇ ಪದೇ ತಲೆನೋವು ಬರೋದು ಸರ್. ಪದೇ ಪದೇ ತಲೆನೋವು ಬರ್ತಾ ಇದೆ? ಒಂದು ಪದೇ ಪದೇ ಅಂದ್ರೆ ಈಗ ಒಂದು 3 ಗಂಟೆಯಿಂದ ಹಿಂಗೆ. 3 ಗಂಟೆ ಅಂದ್ರೆ ಮಧ್ಯಾಹ್ನದ ಬಳಿಕ? ಅಲ್ಲ, 3 ಗಂಟೆ ಬಿಟ್ಟು ಹಿಂಗೆ ಅಂತ. ಓಕೆ ಓಕೆ. ತಲೆನೋವು ಬಂದಾಗ ಅದು ಕಾರಣ ಅದಕ್ಕೆ ಬೇರೆ ಬೇರೆ ಇರ್ಬೋದು ವಜ್ರೇಶ್. ಅದೀಗ ನಿಮ್ಮ ನಾವೇನು ಈಗ ಆಂಗ್ಲ ಪದ್ಧತಿಯಲ್ಲಿ ಹೇಳ್ತೇವೆ ಮೈಗ್ರೇನ್ ಹೆಡ್ಏಕ್ ಅಂತ ಹೇಳ್ತೇವೆ, ಅಥವಾ ಟೆನ್ಷನ್ ಹೆಡ್ಏಕ್ ಯಾವ್ದಾರು ಇರ್ಬೋದು. ಅದು ಕರೆಕ್ಟ್ ಆಗಿ ನಾವು ಪರೀಕ್ಷೆ ಮಾಡ್ಬೇಕಾಗ್ತದೆ. ಅದನ್ನ ನೋಡ್ಕೊಂಡೇ ಅದನ್ನ ಏನು ಅಂತ ಹೇಳಿ ಅದಕ್ಕೆ ಔಷಧವನ್ನು ಕೊಡ್ಬೋದು. ಈಗ ಬಸ್ಸಿಗೂ ಪ್ರಾರಂಭವಾಗಿದೆ, ಈಗ ಸಾಧ್ಯ ಆದ್ರೆ ಅವ್ರು ನಮ್ಮ ಆಸ್ಪತ್ರೆಗೆ ಬರ್ಬೋದು. ಅದಕ್ಕೆ ಬೇಕಾದಂತಹ ವೈದ್ಯರು ನಮ್ಮಲ್ಲಿ ಇದ್ದಾರೆ, ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರಿಗೆ ಅದಕ್ಕೆ ನೋಡಿ ಏನು ಅಂತ ಹೇಳಿ ಅದನ್ನು, ಕೆಲವರಿಗೆ ಸೈನೋಸೈಟಿಸ್ ಆದ್ರೂ ತುಂಬಾ ಹೆಡ್ಏಕ್ ಇರ್ತದೆ, ಹೆಡ್ಏಕ್ ಬರ್ತದೆ. ಹೆಡ್ಏಕಿಗೆ ಬೇರೆ ರೀಸನ್ ಬೇಕು ಅಂತಿಲ್ಲ. ಮೂಗು ಬ್ಲಾಕ್ ಆದಾಗ ಸೈನೋಸೈಟಿಸ್ ನಿಮ್ಮ ತಲೆನೋವು ಬರುವಂತದ್ದು ಉಂಟು. ಎಸಿಡಿಟಿಯಿಂದ ಬರ್ಬೋದು. ಎಸಿಡಿಟಿ ತುಂಬಾ ತುಂಬಾ ಎಸಿಡಿಟಿ ಇದ್ರೆ ಇದು ಬರ್ಬೋದು. ಅಥವಾ ನಿದ್ರೆ ಸರಿಯಾಗಿ ಆಗದೆ ಇರುವಂತಹ ಇರ್ಬೋದು. ಅತಿಯಾದ ಮೊಬೈಲ್ ನೋಡಿದ್ರು ಬರ್ಬೋದು. ಸೊ ರೀಸನ್ ಎಂತ ಅಂತ ನಾವೊಂದು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಅದ್ರ ಮೇಲೆ ನಾವು ಯಾವ್ದಾದ್ರು ಒಂದು ಔಷಧವನ್ನು ತೀರ್ಮಾನ ಮಾಡ್ಬೇಕು ಹೊರತು ಕೇವಲ ನಾವು ಫೋನಲ್ಲಿ ಸರಿಯಾಗುವುದಿಲ್ಲ. ತಪಾಸಣೆ ಪ್ರಮುಖ ಬೇಕಾಗುತ್ತೆ. ಥ್ಯಾಂಕ್ ಯು ಕರೆಯನ್ನ ಮಾಡಿದ್ದಕ್ಕೆ ವಜ್ರೇಶ್ ಅವರೇ. ಡಾಕ್ಟರ್, ನನ್ನ ಮುಂದಿನ ಪ್ರಶ್ನೆ ಅಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದೇ ಇರುತ್ತೆ, ಅದು ಯಾವ ಮಟ್ಟದಲ್ಲಿದೆ, ಅದು ಕಡಿಮೆ ಆಗಿದೆಯಾ ಹೆಚ್ಚಾಗಿದೆಯಾ, ಇದನ್ನ ಹೇಗೆ ಒಬ್ಬ ಐಡೆಂಟಿಫೈ ಮಾಡಿಕೊಳ್ಬಹುದು ಅಂತ? ಹೌದು, ಇದರಲ್ಲಿ ನಾನು ಮೊದಲೇ ಹೇಳಿದಾಗೆ ಆರೋಗ್ಯದ ಲಕ್ಷಣಗಳೇನಿದೆ ನಮ್ದು, ಆರೋಗ್ಯ ಲಕ್ಷಣಗಳನ್ನು ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಒಬ್ಬನಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿಕ್ಕಾಗಿ ಅಂದ್ರೆ ತನ್ನ ದೈನಂದಿನ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಾನ, ಅವನಿಗೆ ಹಸಿವು ಚೆನ್ನಾಗಿದ್ಯಾ, ನಿದ್ರೆ ಸರಿಯಾಗಿ ಬರ್ತಾ ಇದೆಯಾ, ಜೀರ್ಣಶಕ್ತಿ ಚೆನ್ನಾಗಿದ್ಯಾ, ಮತ್ತೆ ಬೇರೆ ಯಾವುದೇ ಸುಲಭದಲ್ಲಿ ರೋಗಗಳು ಅಂದ್ರೆ ಆಗಾಗ ಶೀತ ಕೆಮ್ಮು ಜ್ವರ ಬರದೇ ಇದೆಯಾ, ಇಂಥ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನು ತಿಳ್ಕೊಂಡಾಗ್ಲೇ ನಿಮಗೆ ಆ ರೋಗ ನಿರೋಧಕ ಶಕ್ತಿ ಬಗ್ಗೆ ಸಣ್ಣ ಮಟ್ಟಿನ ನಿಮಗೆ ಅರಿವಾಗ್ತದೆ. ಮತ್ತೆ ಈಗ ನಾವು ಅದಕ್ಕಿಂತ ಹೆಚ್ಚು ತಿಳ್ಕೊಳ್ಬೇಕಂತಿದ್ರೆ ಈಗ ನಮ್ಮಲ್ಲಿ ಕೆಲವು ಇನ್ವೆಸ್ಟಿಗೇಷನ್ ಕೂಡ ಇದೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಾವು ದೈನಂದಿನ ತಿಳುವಳಿಕೆಗೆ ಬೇಕಾಗಿ ಇಷ್ಟು ತಿಳ್ಕೊಂಡ್ರೆ ಸಾಕು. ನಮ್ಮ ದೈನಂದಿನ ಕಾರ್ಯಗಳು, ನಮ್ಮ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಹಾಗೆ ನಮ್ಮ ಯಾವುದೇ ಕೆಲಸಗಳಲ್ಲಿ ನಮ್ಗೆ ಅಡೆತಡೆ ಇಲ್ಲದೆ ನಾವು ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಅಂತ, ಮತ್ತೆ ಜೀರ್ಣಶಕ್ತಿ ಚೆನ್ನಾಗಿದೆಯಾ, ಮತ್ತೆ ಮಲಪ್ರವೃತ್ತಿ
ಮೋಷನ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ, ಹಸಿವು ಚೆನ್ನಾಗಿ ಆಗ್ತಾ ಇದೆಯಾ, ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಹೆಚ್ಚಾಗಿ ಅವನ ರೋಗ ನಿರೋಧಕ ಶಕ್ತಿ ಖಂಡಿತ ಚೆನ್ನಾಗಿದೆ ಅಂತ ನೀವು ನೋಡಿರ್ಬೋದು. ಹೆಚ್ಚಾಗಿ ಈ ಜೀರ್ಣಶಕ್ತಿ ಚೆನ್ನಾಗಿಲ್ಲದವರಿಗೆ ಆಗಾಗ ಬೇರೆ ಬೇರೆ ತೊಂದರೆಗಳು ಉಂಟಾಗ್ತಾ ಇರ್ತದೆ. ಅವರಿಗೆ ಮೋಷನ್ ಕರೆಕ್ಟ್ ಆಗುದಿಲ್ಲ, ರುಚಿಯೂ ಇರುದಿಲ್ಲ ಬಾಯಿಗೆ. ಅದರಿಂದಾಗಿ ಈ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನು ತಿಳ್ಕೊಂಡ್ರು ಸಹ ನಿಮ್ಮ ರೋಗ ನಿರೋಧಕ ಶಕ್ತಿ ಬಗ್ಗೆ ನಿಮಗೆ ಸ್ವಲ್ಪ ಅಂದಾಜು ಸಿಗ್ತದೆ. ಎಸ್, ಅದನ್ನ ನೋಡಿಕೊಂಡು ನಾವು ಒಂದು ನಿರ್ಧಾರಕ್ಕೆ ಬರಬಹುದು ಹೇಗಿದೆ ಅನ್ನುವಂಥದ್ದು. ಎಸ್, ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಮೂವರಿಗೆ ಸರ್. ಎಸ್, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಮೇಡಮ್? ಪಳ್ಳೀರ್ನಿಂದ. ಪಳ್ಳೀರ್ನಿಂದ. ಎಸ್, ಹೇಳಿ ಮೇಡಮ್, ತಮ್ಮ ಹೆಸರು? ಬೆನ್ನಿರಾಜ್. ಎಸ್, ಮಾತಾಡಿ ಮೇಡಮ್, ಮಾತಾಡಿ ತಮ್ಮ ಪ್ರಶ್ನೆ. ಈಗ ನಾನು ಕೇಳೋದೊಂದು, ಎಸ್ ಹೇಳಿ. ಕೊರೋನಾ ಬಂದಿದೆ ಡಾಕ್ಟರ್, ಕೊರೋನಾ ಬಂದಿದೆ ಅಲ್ಲ, ಮೈಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ಏನು ತಿನ್ಬೇಕು ಅಂತ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ಏನು ತಿನ್ನಬೇಕು ಅನ್ನುವಂತ ಪ್ರಶ್ನೆ. ಎಸ್, ಈ ವಿಚಾರದ ಬಗ್ಗೆ ಒಮ್ಮೆ ನಾವು ಮಾತಾಡಿದ್ದೇವೆ ಹಾಗೆ. ಆದ್ರೆ ಒಬ್ರು ಯಾರೋ ಮೊದಲೇ ಕರೆ ಮಾಡಿದವರು ಈ ವಿಚಾರವನ್ನು ಕೇಳಿದ್ರು, ನಾವು ಅದನ್ನು ಅಷ್ಟು ಗಮನಿಸಲಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವಂಥದ್ದು ಬರೀ ಆಹಾರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಔಷಧಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಅದು ನೀವು ಇಡೀ ನಿಮ್ಮ ಸಮಗ್ರ ಶರೀರ ಆರೋಗ್ಯವಂತವಾಗಿರ್ಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ ಸಹ ನಿಮ್ಗೆ ಯಾವುದೇ ಒತ್ತಡ ಇರಬಾರ್ದು, ಹಾಗೆ ನಿಮ್ಮ ಮನಸ್ಥಿತಿಯನ್ನು ಉಳಿಸ್ಕೊಳ್ಬೇಕು, ಹಾಗೆ ಯಾವುದೇ ಈ ರಾಗಾದಿಗಳು ಇರಬಾರ್ದು ಮನಸ್ಸಿನಲ್ಲಿ. ಹಾಗೆ ನೀವು ನಿಮ್ಮ ಆಧ್ಯಾತ್ಮಿಕವಾಗಿ ನೀವು ಪ್ರೇಯರ್ ಮಾಡುವಂಥದ್ದ ಅಥವಾ ನಾವು ದೇವರಿಗೆ ಪೂಜೆ ಮಾಡುವಂಥದ್ದು ಅನ್ನೋದು. ಹಾಗೆ ಸಾಮಾಜಿಕವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ರು, ನಿಮ್ಮ ಹಿರಿಯರ ಸೇವೆ ಮಾಡಿ ಅಂತ. ಅಂದ್ರೆ ನೀವು ಸಾಮಾಜಿಕವಾಗಿ ಕೂಡ ಸಕ್ರಿಯವಾಗಿರ್ಬೇಕು, ಸಾಮಾಜಿಕ ಕಾರ್ಯಗಳಲ್ಲಿ ಸಹ ತೊಡಗಿಕೊಳ್ಬೇಕು. ಅದಲ್ಲದೆ ಅಂತ ಹೇಳ್ತಾರೆ ಕೆಲವರು. ಹೇಳಿ ಅಮ್ಮ. ಡಾಕ್ಟರ್ ಹೇಳಿ ಹೇಳಿ ಮೇಡಮ್. ಕೆಲವರು ಹೇಳ್ತಾರೆ ನೆಲ್ಲಿಕಾಯಿ ತಿನ್ಬೇಕು, ಖಂಡಿತವಾಗಿ ಕೆಲವರು ಹೇಳ್ತಾರೆ ಮೆಂತೆ ಕುಡಿಬೇಕು, ಜೀರಿಗೆ, ಅದೆಲ್ಲ ಒಳ್ಳೇದಾ? ಖಂಡಿತವಾಗಿ ನೀವು ಹೇಳ್ತಾ ಇರೋದು ಸರಿ ಇದೆ. ಯಾಕಂದ್ರೆ ಆಗ್ಲೇ ನಾವು ಹೇಳಿದೆವು, ನೆಲ್ಲಿಕಾಯಿಂದ ತಯಾರಿಸಿದ ತಂಬಳಿ ಮಾಡಿ, ಇಲ್ಲ ಅಮೃತ ಬಳ್ಳಿಯಿಂದ ತಯಾರಿಸಿದಂತ ತಂಬಳಿ ಮಾಡಿ, ಇಲ್ಲ ಒಂದಲಗದ ತಂಬಳಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ದೊಡ್ಡ ಪತ್ರೆ ಇದೆ ಅದರದ್ದು ತಂಬಳಿ ಮಾಡಿ ಬಳಸಿ. ನೀವು ಇಂಥದ್ದೆಲ್ಲ ನಿಮ್ಮ ಸುತ್ತಮುತ್ತಲಿರುವಂಥದ್ದು ಸಹ ಸಾಕಷ್ಟಿದೆ. ಅದಲ್ಲದೆ ಔಷಧಿ ಬಗ್ಗೆ ಆಗ್ಲೇ ನಮ್ಮ ಪ್ರಾಂಶುಪಾಲರು ಆಗ್ಲೇ ಹೇಳಿದ್ರು, ಔಷಧಿಗಳು ಸಹ ಲಭ್ಯ ಇದೆ. ಮತ್ತೆ ನಮ್ಮಲ್ಲಿ ವಿಶೇಷವಾಗಿ ಇಮ್ಯುನಿಟಿ ಕ್ಲಿನಿಕ್ ಮಾಡಲಿಕ್ಕೆ ಇದೊಂದು ಕಾರಣ. ಯಾವುದೇ ವ್ಯಕ್ತಿಗಾದ್ರೂ ಏನೇ ಸಂಶಯ ಇದ್ರು ಕರೆ ಮಾಡ್ಬೋದು, ಖುದ್ದಾಗಿ ಬಂದ್ರೆ ತುಂಬಾ ಸಂತೋಷ. ಬಂದು ತಪಾಸಣೆ ಮಾಡಿಸ್ಕೊಂಡು ನಿಮಗೆ ವಿಶೇಷವಾಗಿ ಏನು ಅಗತ್ಯ ಇದೆ ಅಂತ ತಿಳ್ಕೊಳ್ಬಹುದು. ದೇವರು ಒಳ್ಳೆದು ಮಾಡಲಿ. ನಾವು ಹೇಳಿದಾಗೆ ಈಗ ತುಳಸಿ ಸ್ವಲ್ಪ ಪ್ರಮಾಣದಲ್ಲಿ ಅಮೃತ ಬಳ್ಳಿ, ಕರಿಮೆಣಸು, ಶುಂಠಿ, ದಾಲ್ಚೀನಿ ಸ್ವಲ್ಪ, ಸೊ ಇದನ್ನೆಲ್ಲ ಹಾಕಿ ನಾವು ಮನೆಯಲ್ಲೇ ಕಷಾಯ ಇಟ್ಟು ಸ್ವಲ್ಪ ಬೆಲ್ಲ ಹಾಕಿ ಅವ್ರು ಸದ್ಯಕ್ಕೆ ಇದು ಮಾಡ್ಬೋದು. ಅವರು ವಯಸ್ಸು ಸ್ವಲ್ಪ ಉಂಟು ಅಂತ ಹೇಳಿದಾಗ ಆಯ್ತು, ಅವ್ರಿಗೆ ಬರ್ಲಿಕ್ಕೆ ಆಗದಿದ್ದ ಅವರು ಆ ತರ ಮಾಡ್ಬೋದು ಮನೆಯಲ್ಲಿ. ಹಾಗೆ ಮತ್ತೆ ಒಳ್ಳೆ ತರಕಾರಿನೂ ವೈದ್ಯರು ಆಗ್ಲೇ ಹೇಳಿದ್ರು, ಬಳ್ಳಿ ತರಕಾರಿಗಳನ್ನೆಲ್ಲ ಸೇವಿಸಬೇಕು, ಬಿಸಿ ನೀರು ಕುಡಿಬೇಕು, ತಣ್ಣೀರು ಕುಡಿಬಾರ್ದು. ಇದನ್ನ ಮಾಡಿದೆ. ಮತ್ತೆ ಗೋಲ್ಡನ್ ಮಿಲ್ಕ್ ಅಂತ ಹೇಳಿದೆ ನಾವು, ಅರಿಶಿನ ಹಾಕಿ ಕುದಿಸುವಂಥದ್ದು, ಹಾಲನ್ನು ಕುದಿಸಿ ಕುಡಿಯುವಂಥದ್ದು, ಇಂಥ ಅಭ್ಯಾಸಗಳನ್ನ ಮಾಡ್ಕೊಂಡು ಹೋದ್ರೆ ಅದು ಇಮ್ಯುನಿಟಿಯನ್ನು ಮೇಂಟೈನ್ ಮಾಡ್ತದೆ. ಎಸ್, ಆ ಮೂಲಕ ನಾವು ನಿರಂತರವಾಗಿ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಎಸ್ ಡಾಕ್ಟರ್, ಇನ್ನು ನಾನು ಆಸ್ಪತ್ರೆಯ ಬಗ್ಗೆ ಕೇಳೋದಿದ್ರೆ, ಆಸ್ಪತ್ರೆ ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದೆ ಚಿಕಿತ್ಸೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಿರುವ ಜೊತೆಗೆ. ಸೊ ಸಮಾಜಮುಖಿ ಚಟುವಟಿಕೆಗಳು ಏನೆಲ್ಲ ಆಗಿದೆ, ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳು ಕೂಡ ತಮ್ಮ ಮೂಲಕ ಆಗಿದೆ ಅನ್ನುವಂತಹದ್ದನ್ನ ನಾವು ಕೇಳಿದ್ವಿ. ಸೊ ಆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ನಾವು ಮಾರ್ಚ್ 7 ಒಂದು ಜಾಗೃತ ಜಾಥಾವನ್ನು ಹಮ್ಮಿಕೊಂಡೆ, ಕೊರೋನಾ ಜಾಗೃತಿ ಹಮ್ಮಿಕೊಂಡೆ. ಸೊ ಇದರಲ್ಲಿ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಆಯುರ್ವೇದ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ನಾವು ನಮ್ಮ ಆಸ್ಪತ್ರೆಯಿಂದ ಶುರು ಮಾಡಿ ನಮ್ಮ ಕಿನ್ಯಾ ಕ್ರಾಸ್ ರೋಡ್, KC ರೋಡ್ ಮೂಲಕವಾಗಿ ನಾವು ಬೀರಿ, ತೊಕ್ಕೊಟ್ಟು, ಉಳ್ಳಾಲ, ದೇರಳಕಟ್ಟೆ ಈ ಎಲ್ಲ ಜಾಗದಲ್ಲಿ ನಾವೊಂದು ಜನಜಾಗೃತಿ ಇದನ್ನು ಹಮ್ಮಿಕೊಂಡೆವು. ಸೊ ಇದರಲ್ಲಿ ಕೆಲವೆಲ್ಲ ನಾವು ಏನೇನು ಮಾಡಬೇಕು, ಅದ್ರ ಜೊತೆಗೆ ಒಂದು ಸ್ಟ್ರೀಟ್ ಪ್ಲೇ ಅಂದ್ರೆ ಬೀದಿ ನಾಟಕವನ್ನು ನಮ್ಮ ಮಕ್ಕಳು ಮಾಡಿ ತೋರಿಸಿದ್ರು. ಈಗ ನಮಗೆ ಟಿವಿಯಲ್ಲಿ ಕಾಣ್ತಾ ಇದೆ ಅದು, ಕೆಲವೊಂದು ವಿಷಯಗಳಂತೂ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದಾರೆ. ಸೊ ಹಾಗೆ ನಾವು ಮಾಡಿ ಕೊರೋದ ಬಗ್ಗೆ ಜಾಗೃತಿ ಅಗತ್ಯ, ಆತಂಕ ಅನಗತ್ಯ ಅನ್ನುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದೆವು. ಬಟ್ ಬರಬರ್ತಾ ಮತ್ತೆ ಏನಾಯ್ತು, ಎಲ್ಲ ಶಾಲಾ ಕಾಲೇಜುಗಳು ಕ್ಲೋಸ್ ಆಯ್ತು, ಲಾಕ್ಡೌನ್ ಆಯ್ತು. ಹಾಗಾಗಿ ನಾವು ದಕ್ಷಿಣ ಕನ್ನಡದಲ್ಲಿ ನನಗನ್ಸಿದ ಮಟ್ಟಿಗೆ ನಮ್ಮ ಆಸ್ಪತ್ರೆಯಲ್ಲಿ ನಾನು ಹೇಳುವಂತಲ್ಲ, ನಾವು ಈ ಜನಜಾಗೃತಿ ಇದನ್ನು ಜಾಥವನ್ನು ನಮಗೊಂದು ಹಮ್ಮಿಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು.
ಅಲ್ಲಿ ಜನರಿಗೂ ಅದು ಸ್ವಲ್ಪ ಮಟ್ಟಿಗೆ ಉಪಯೋಗ ಆಗಿತ್ತು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅಲ್ಲಿ ಕೇಸಸ್ಗಳು ತಕ್ಕ ಮಟ್ಟಿಗೆ ಕಂಟ್ರೋಲ್ ಅಲ್ಲೇ ಇತ್ತು, ಜನರಿಗೆ ಆಗ್ಲೇ ಒಂದು ಆ ಜಾಗೃತಿ ಮೂಡಿತ್ತು ಅಂತ ಅನ್ನುವಂತಹ ಭಾವನೆ ನನಗುಂಟು. ಯಾಕಂದ್ರೆ ಬೇರೆಯವರಿಗೆ ಅವಕಾಶವೂ ಸಿಗ್ಲಿಲ್ಲ, ಲಾಕ್ಡೌನ್ ಎಲ್ಲ ಆದ ಮೇಲೆ ಯಾರು ಜಾಗೃತಿ ಮಾಡುವಾಗಿಲ್ಲ, ಜಾಥಾ ಮಾಡುವಾಗಿರ್ಲಿಲ್ಲ. ನಾವಿದು ಲಾಕ್ಡೌನ್ ಆಗ್ಲಿಕ್ಕೆ ಮೊದಲೇ ಮಾಡಿರುವಂತದ್ದು. ಹಾಗಾಗಿ ಸಮಾಜಮುಖಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಗೆ ನಾವೀಗ ಇನ್ನೊಂದು ಹೊಸ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಎನ್ವೈರನ್ಮೆಂಟಲ್ ಡೇ ಬರ್ತಾ ಉಂಟು. ಸೊ ನಾವು ಹಾಗಾಗಿ ನಾವು ಗಿಡಮೂಲಿಕೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಪ್ರಥಮವಾಗಿ ನಾವೀಗ ಅಮೃತ ಬಳ್ಳಿ ಎಲ್ಲರ ಮನೆಯಲ್ಲಿ ಒಂದೊಂದು ಬೇಕು, ಹಾಗಾಗಿ ನಾವು ಅಮೃತ ಬಳ್ಳಿಯನ್ನು ನಾವು ಒಂದೀಗ ಬೆಳೆಸಿದ್ದೇವೆ. ಅದನ್ನೀಗ ಎಲ್ಲ ರೋಗಿಗಳಿಗೆ, ಬರುವ ರೋಗಿಗಳಿಗೆ ನಾವು ಒಂದು ಉಚಿತವಾಗಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಆಸ್ಪತ್ರೆಯ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಆಗ ಎಲ್ಲರೂ ಒಂದು ಅಮೃತ ಬಳ್ಳಿ ಮನೆಯಲ್ಲಿ ಬೆಳೆದ್ರೆ ಅವರಿಗೆ ಅದರ ಉಪಯೋಗ, ಒಂದು ಗಿಡಮೂಲಿಕೆಗಳು ಮನೆಯಲ್ಲಿ ಬೆಳೆಯುವಂತ ಆಗ್ಬೇಕು. ಕೇವಲ ನಾವು ಎಲ್ಲವನ್ನು ಹೊರಗಿನ ತರುವಂತದ್ದಲ್ಲ, ಮನೆಯಲ್ಲೂ ಕೆಲವೊಂದು ಗಿಡಮೂಲಿಕೆಯನ್ನು ಬೆಳಿಬೇಕು. ಮನೆಯಲ್ಲಿ ಸಣ್ಣ ಒಂದು ಮೂಲಿಕಾವನ ಬೇಕು, ಹೇಗೆ ತರಕಾರಿ ತೋಟ ಇದೆಯೋ ಅದೇ ತರ ನಾವು ಒಂದು ಮೂಲಿಕಾವನವನ್ನು ಮಾಡಬೇಕು. ಕೇವಲ ನಾವು ಒಂದು ರೋಸ್ ಗಾರ್ಡನ್ ಮಾಡಿದೆವು, ಹೂಗಳನ್ನು ಮಾತ್ರ ಬೆಳೆಸುವಂತದ್ದಲ್ಲ, ಬೇಕಾದಂತ ಔಷಧಗಳನ್ನು, ದಿನನಿತ್ಯ ಬೇಕಾದಂತ ಔಷಧಗಳನ್ನು ಇನ್ನು ಮುಂದೆ ಆದ್ರೆ ನಾವು ಬೆಳೆಸುವಂತಹ ಒಂದು ಹವ್ಯಾಸವನ್ನು ಮಾಡಿಕೊಳ್ಳೋದು ಅತಿ ಉತ್ತಮ ಅಂತ ನನಗನ್ಸುತ್ತೆ. ಎಸ್ ಡಾಕ್ಟರ್ ಬೇಕಲ್ ಅವರೇ, ನನ್ನ ಇನ್ನೊಂದು ಪ್ರಶ್ನೆ ಇರುವಂಥದ್ದು ಅಂದರೆ ಸಾಮಾನ್ಯವಾಗಿ ನಾವು ಗಮನಿಸಿದರೆ ಯಾವುದಾದರೆ ಒಂದು ಕಾಯಿಲೆಗಳು ಬಂದರೆ ಅಥವಾ ರೋಗಗಳು ಬಂದು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತೆ ಅನ್ನುವಂಥದ್ದು. ಅಂದರೆ ರೋಗ ನಿರೋಧಕ ಶಕ್ತಿ ಬಂದು ಕಡಿಮೆಯಾಗಿ ರೋಗಗಳು ಬರುವಂಥದ್ದು ಅಥವಾ ರೋಗಗಳು ಬಂದು ಇದು ಕಡಿಮೆಯಾಗುವಂಥದ್ದು, ಹೇಗೆ ಇದು ನಮ್ಮಲ್ಲಿ ಕಡಿಮೆ ಆಗುತ್ತೆ ಅಂತ ಇಮ್ಯುನಿಟಿ? ಅದು ಅದೇ ನೀವು ಕೆಮಿಸ್ಟ್ರಿ ಹೇಳಿದ್ರೆ ಟೂ ವೇ ಇಕ್ವೇಶನ್ ಅಂತ ಹೇಳಿದ್ರೆ ಆ ಕಡೆಯಿಂದ ಈ ಕಡೆ ಬರ್ತದೆ, ಈ ಕಡೆಯಿಂದ ಆ ಕಡೆ ಹೋಗ್ತದೆ. ಅಂದ್ರೆ ಒಂದು ರೋಗ ಬಂದು ಅದು ಉಲ್ಬಣಗೊಂಡು ಅವನಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ತನ್ನಿಂತಾನೆ ಈಗ ಕಾಲಕ್ಕೆ ಅನುಗುಣವಾಗಿ ಅವನ ವಯಸ್ಸಿಗೆ ಅನುಗುಣವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ರೋಗ ಸುಲಭವಾಗಿ ಅವನಿಗೆ ಬರ್ಬೋದು. ಎರಡು ಸಾಧ್ಯತೆಗಳಿದೆ. ಓಕೆ, ಸೊ ಎರಡು ಚಾನ್ಸಸ್ ಇದೆ, ಎರಡು ಸಾಧ್ಯತೆಗಳಿದೆ. ಬಹುಶಃ ಎಲ್ಲವನ್ನು ನಾವು ತಪಾಸಣೆ ಮಾಡಿ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲೇ ಒಬ್ಬ ವ್ಯಕ್ತಿಯ ಒಂದು ಪರ್ಟಿಕ್ಯುಲರ್ ಆಗಿ ಹೇಳೋದಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇನ್ನು ಅದು ಹೆಚ್ಚಾದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್? ಈಗ ಒಬ್ಬನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ, ಅದರಿಂದ ಏನಾದ್ರು ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇದೆ? ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂತ ನಾವು ಅಳತೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಒಬ್ಬನಿಗೆ ರೋಗ ನಿರೋಧಕ ಶಕ್ತಿ ಅಂದ್ರೆ ಇದೊಂದು ಪ್ಯಾರಾಮೀಟರ್ಸ್ ಇಲ್ಲ, ಇದು ಒಬ್ಬನಿಗೆ ಈಗ ತುಂಬಾ ಅವನು ಹೆಲ್ದಿ ಇರ್ತಾನೆ ಅಂತಲೇ ಅರ್ಥ. ಆ ರೋಗ ನಿರೋಧಕ ಶಕ್ತಿ ಅವನಿಗೆ ಇರ್ತದೆ, ಅವನಿಗೆ ಜ್ವರ ಬರುದಿಲ್ಲ, ಶೀತ ಆಗುದಿಲ್ಲ, ಅಥವಾ ಯಾವುದೇ ಒಂದು ಡಸ್ಟ್ ಎಲರ್ಜಿ ಆಗಲಿ ಯಾವುದನ್ನು ಅವನು ತಡ್ಕೊಳ್ಳುವಂತ ಶಕ್ತಿ ಇರ್ಬೋದು, ಅಥವಾ ಯಾವುದೊಂದು ಆಹಾರ ತಗೊಂಡ್ರೆ ಅದನ್ನು ಜೀರ್ಣಿಸುವಂತ ಶಕ್ತಿ ಅವನಿಗೆ ಇರ್ಬೋದು. ಕೆಲವರಿಗೆ ಈಗ ನೋಡ್ಬೋದು ಸ್ವಲ್ಪ ಹಾಲು ಜಾಸ್ತಿ ಕುಡಿದ್ರು ಬೇದಿ ಆಗೋರು ಇರ್ತಾರೆ, ಬಟ್ ಅವನಿಗೆ ಆ ತರ ಇರ್ಲಿಕ್ಕೆ ಅಂದ್ರೆ ಅವನಿಗೆ ಒಳ್ಳೆ ಇಮ್ಯೂನ್ ಸಿಸ್ಟಮ್ ಬರ್ತೇ ಬಂದಿದ್ರೆ, ಜನ್ಮತಃ ಬಂದಿದ್ರೆ ಸಹಜ ಬಲ ಅಂತ ನಾನು ಹೇಳಿದಾಗ, ಸೊ ಆ ರೀತಿಯಲ್ಲಿ ಬಂದಿರ್ತದೆ, ಅದು ಮೇಂಟೈನ್ ಆಗ್ತದೆ ಹೊರತು ಅದರಿಂದಾಗಿ ದೋಷವಾಗಿ ಏನು ಇದಾಗುದಿಲ್ಲ. ಅಂದ್ರೆ ತುಂಬಾ ಓವರ್ ಡೋಸ್ ಆಯ್ತು ಅದು ಆ ತರ ಆಗುವಂತದ್ದು ಏನು ಇಲ್ಲ ಅನ್ನುವಂಥದ್ದು. ಎಸ್, ಇನ್ನು ಈಗಾಗಲೇ ತಾವು ಅಂದ್ರೆ ಬಹುಶಃ ಎರಡು ಕರೆಗಳಿಗೆ ಕೂಡ ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ಹೇಳಿದ್ರಿ ಹೇಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬಹುದು ಅನ್ನುವಂಥದ್ದು. ಸೊ ಮತ್ತೊಮ್ಮೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಬಯಸುವಂಥದ್ದು, ಅಂದ್ರೆ ಪದೇ ಪದೇ ಹೇಳಿದ್ರೆ ಜನರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಸೊ ಏನು ಮಾಡಬೇಕು, ನಮ್ಮ ಕೈಯಲ್ಲಿ ನಾವು ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು ಅನ್ನುವಂಥದ್ದು? ಔಷಧಿಗಳ ಬಗ್ಗೆ ಡಾಕ್ಟರ್ ಆಗ್ಲೇ ಹೇಳಿದ್ರು, ಮತ್ತೊಮ್ಮೆ ಹೇಳ್ತಾರೆ ಅವರು. ನಾನು ಇನ್ನು ಬಾಕಿ ಉಳಿದ 3 ವಿಷಯಗಳು ಯಾವ್ದು ಜಾಸ್ತಿ ನಾವು ಮುಟ್ಟದೇ ಇದ್ದೇವೆ ಆ ವಿಚಾರದ ಬಗ್ಗೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಮಾನಸಿಕವಾಗಿ ಏನ್ ಅಗತ್ಯ ಇದೆ ಅನ್ನೋದನ್ನ ನೋಡುದೇ ಇಲ್ಲ. ನಾವು ಮತ್ತು ಸಹ ಬೇರೆ ಬೇರೆ ವಿಚಾರಗಳಲ್ಲಿ ಮುಳುಗಿ ನಮ್ಮ ಮನಸ್ಸನ್ನು ತುಂಬಾ ದೈನ್ಯ ರೀತಿಯಲ್ಲಿ, ಈಗ ಈ ಸಂದರ್ಭದಲ್ಲೇ ನಾವು ನೋಡ್ಬೋದು, ಕೊರೋನಾ ಎಲ್ಲೋ ಹತ್ರ ಬಂತು, ಕೇಸ್ಗಳು ಹೆಚ್ಚಾಯ್ತು, ನಮ್ಮ ಮಂಗಳೂರಿಗೆ ಬಂತು, ದಕ್ಷಿಣ ಕನ್ನಡದಲ್ಲಿ ಇಲ್ಲಿದೆ, ಅಶೋಕ್ ನಗರದಲ್ಲಿದೆ, ಮತ್ತೊಂದು ಏರಿಯಾದಲ್ಲಿ ಪರಿಸರದಲ್ಲೇ ಇದೆ. ಅದು ಹೇಳಿ ಆತಂಕ ಹೆಚ್ಚಿಸಿಕೊಂಡಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಲಿಕ್ಕೆ ಹೇಗೆ ಸಾಧ್ಯ? ಅದನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು, ಇಲ್ಲ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ನಿಮ್ಗೆ ನಿಮ್ಮ ಖುಷಿಯಾಗಿರ್ಬೇಕು, ಮನಸ್ಸು ಖುಷಿಯಾಗಿರ್ಬೇಕು, ಮತ್ತೆ ಒಂದು ಸಕ್ರಿಯ ಕೆಲಸಗಳಲ್ಲಿ ತೊಡಗಿ. ನೀವು ಈ ದಿನದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಅಮೆರಿಕದಲ್ಲಿ. ಯಾವ ರೀತಿ ಅಂತ ಹೇಳಿದ್ರೆ ಒಬ್ರು ಒಂದು 12,000 ಜನರಿಗೆ ಒಂದು ಡೈರಿಯನ್ನು ಕೊಟ್ಟು 2 ಪೆನ್ನುಗಳನ್ನು ಕೊಟ್ಟರು. ಒಂದು ಕೆಂಪು ಶಾಯಿ ಪೆನ್ನು ಮತ್ತೊಂದು ಹಾಗೆ ನೀಲಿ ಶಾಯಿ ಪೆನ್ನು. ನೀವು ದಿನದಲ್ಲಿ ಬೆಳಗಿಂದ ಸಂಜೆವರೆಗೆ ಏನೇನ್ ಮಾಡ್ತೀರಿ ಅದರಲ್ಲಿ ಸಕಾರಾತ್ಮಕವಾಗಿದ್ದದ್ದು ಯಾವ್ದಿದೆ, ನಕಾರಾತ್ಮಕವಾದದ್ದು ಯಾವ್ದಿದೆ ಅದನ್ನು ಬರೆದು ನೀವು ನನಗೆ ಸಂಗ್ರಹಿಸಿ ಕೊಡ್ಬೇಕು ಅಂತ. ಇವರು ಇದೆಲ್ಲದನ್ನು ಪುನಃ ಕಲೆಕ್ಟ್ ಮಾಡಿದ್ರು, ಅದನ್ನು ಅನಲೈಸ್ ಮಾಡಿದ್ರು. ಅದರಲ್ಲಿ ಗೊತ್ತಾದ ವಿಚಾರ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ಒಂದು ಸಾಧಾರಣ ಸರಿಸುಮಾರು 90% ವಿಚಾರಗಳು ನಕಾರಾತ್ಮಕ ವಿಚಾರಗಳು, ರೆಡ್ ಇಂಕ್ ಅಲ್ಲಿ ಇರುವ, ಮತ್ತೆ ಅದರಲ್ಲಿ ಬರೀ 10% ಮಾತ್ರ ಸಕಾರಾತ್ಮಕ ವಿಚಾರ. ಅಂದ್ರೆ ಮನುಷ್ಯನ ಮನಸ್ಥಿತಿ ನೀವು ಯೋಚನೆ
ಯೋಚನೆ ಮಾಡಿ ನಾವು ಯಾರ ಜೊತೆಗೆ ಇರ್ತೇವೆ, ಅವರ ಪ್ರಭಾವ ನಮ್ಮ ಮೇಲೆ ಏನ್ ಬೀರ್ತದೆ ಅನ್ನೋದ್ರ ಇದು ಒಂದು ಒಳ್ಳೆ ನಿದರ್ಶನ. ನೀವು ಕೆಟ್ಟ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೆಟ್ಟದ್ದೇ ಆಗ್ತದೆ, ಒಳ್ಳೆ ವಿಚಾರಗಳ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದಾಗ್ತದೆ. ನಾವು ರೇಖಿ ಅಂತ ಕರಿತೇವೆ. ರೇಖಿಯಲ್ಲಿ ಯಾವುದೇ ರೀತಿಯಾದ ಔಷಧಿ ಕೊಡ್ಲಿಕ್ಕಿಲ್ಲ ಅಥವಾ ಮುಟ್ಲಿಕ್ಕೂ ಇಲ್ಲ, ಆದ್ರೂ ಕೂಡ ನಿಮ್ಮ ಊರ್ಜಸ್ಸನ್ನ ಹೆಚ್ಚಿಸಬಹುದು ಅದರಿಂದ. ಅಂದ್ರೆ ಯೋಚನೆ ಮಾಡಿ, ಅಂದ್ರೆ ಯಾವುದೇ ವಸ್ತು ತಗೊಂಡು ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬೇಕಂತ ಇಲ್ಲ. ಸಕಾರಾತ್ಮಕ ಯೋಚನೆಯಿಂದ ಆಗ್ಬೋದು, ಆಧ್ಯಾತ್ಮಿಕ ಕ್ರಿಯೆಗಳಿಂದ ಆಗ್ಬೋದು, ಏನಿಲ್ಲ ಧ್ಯಾನ ಮಾಡೋದ್ರಿಂದ ಆಗ್ಬೋದು. ಆದ್ರಿಂದ ಮತ್ತೆ ನೀವು ಮಾಡುವಂತಹ ಒಳ್ಳೆ ಕಾರ್ಯಗಳಿಂದ ಯಾವತ್ತೂ ಅದು ಹೇಳ್ತಾರೆ, ಯಾವ್ದು ನೀವು ಬೀಜ ನೆಡ್ತೀರಿ ಅದರದ್ದೇ ಫಲ ಬರುವಂತದ್ದು. ಹಾಗೆ ನೀವು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಒಳ್ಳೇದು ನಿಮ್ಗೆ ಹಿಂದೆ ಬರ್ತದೆ. ಅದಲ್ಲದೆ ಔಷಧಿಗಳು ಹೇಗಿದ್ರು ಡಾಕ್ಟರ್ ಹೇಳಿದ್ರು ಮತ್ತೊಮ್ಮೆ ಹೇಳ್ತಾರೆ. ಅಂದ್ರೆ ಇದೆಲ್ಲವೂ ಕೂಡ ನಮ್ಮಲ್ಲೇ ನಾವು ಸುಲಭವಾಗಿ ಮಾಡಿಕೊಳ್ಳುವಂತ ವಿಚಾರಗಳು, ನಮ್ಮ ಕೈಯಲ್ಲಿ ಪ್ರತಿನಿತ್ಯ ಮಾಡೋದಕ್ಕೆ ಸಾಧ್ಯ ಇರುವಂತದ್ದು, ಮನಸ್ಸು ಬೇಕು ಅಷ್ಟೇ. ಈಗ ಏನಾಗಿದೆ, ಈಗ ಸೋಷಿಯಲ್ ಡಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ, ಅದು ಫಿಸಿಕಲ್ ಡಿಸ್ಟೆನ್ಸ್. ಆದ್ರೆ ನಾವೀಗ ಹೇಗೆ ಅಂದ್ರೆ ಕೆಲವರು ಹೇಗೆ ಅಂದ್ರೆ ಮನೆಯಲ್ಲಿ ಬಾಗಿಲು ಹಾಕಿ ಕೂತಿದ್ದಾರೆ ಕೆಲವರು, ನಾವು ಮನೆಯಿಂದ ಬಂದು ಅವ್ರು ಪೇಟೆ ತಿರುಗಬೇಕು ಅಂತ ನಾನು ಹೇಳುದು, ಅವರು ಅವರ ಬಂಧುಗಳು ಯಾರಿದ್ದಾರೆ ಅವ್ರು ಹೇಗಿದ್ದಾರೆ ಅನ್ನುವಂತ ಕೇಳುವಂತ ವಿಚಾರಗಳಾಗಿ, ಕೆಲವೊಂದು ಸುಖ ದುಃಖವನ್ನು ಮಾತಾಡುವಂತ ವಿಚಾರ, ಅದನ್ನು ಮಾಡದೆ ಕೇವಲ ಟಿವಿಯನ್ನು ನೋಡಿ ಅಥವಾ ಮೊಬೈಲ್ ಅನ್ನು ನೋಡಿ ಎಷ್ಟು ಕೇಸ್ ಆಯ್ತು ಇವ್ರು ಹೇಳಿದಾಗೆ ಅದನ್ನೇ ನೋಡ್ಕೊಂಡು ಆತಂಕಕ್ಕೆ ಒಳಗಾಗಿ ಎಷ್ಟು ಜನ ಮನೆಯಲ್ಲಿ ಕೂತವರಿದ್ದಾರೆ. ಕೆಲವರಿಗೆ ಅವ್ರು ಹೇಳಿದಾಗೆ ಮಾನಸಿಕ ದುರ್ಬಲತೆ, ಅಂದ್ರೆ ಕೆಲವರು ಯಾವುದೋ ಒಂದು ಶೀತ ಜ್ವರ ಬಂದಾಗ ನನಗೆ ಕೊರೋನಾ ಉಂಟಂತ ಭಾವಿಸಿ ಸುಸೈಡ್ ಅಟೆಂಪ್ಟ್ ಮಾಡೋರು ಇದ್ದಾರೆ. ಮಾನಸಿಕವಾಗಿ ತುಂಬಾ ಸದೃಢ ಇರಬೇಕು. ಈ ಸರಿ ತುಂಬಾ ಆರ್ಥಿಕವಾಗಿ ತುಂಬಾ ಇದಾಗಿದೆ, ಹಿನ್ನಡೆ ಆಗಿದೆ ಎಲ್ರಿಗೂ. ಆದ್ರೆ ಅದನ್ನ ನಾವು ಇನ್ನು ಹೇಗೆ ಈಗ ಬರುವುದು ಒಬ್ಬರಿಗಲ್ಲ, ಇದು ಎಲ್ರಿಗೂ ಇಡೀ ಜಗತ್ತಿಗೆ ಬಂದಿದೆ. ಹಾಗಾಗಿ ಇದನ್ನ ನಾವು ಹೇಗೆ ಇದನ್ನು ಸರಿ ಮಾಡ್ಕೋಬೇಕು, ನಾನು ಹೇಗೆ ಮುಂದುವರಿಬೇಕು, ಮತ್ತೆ ನಮ್ಮ ಎಲ್ಲ ಇದನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಎಲ್ಲ ವಿಷಯಗಳನ್ನು ನಮ್ಮ ಎಕ್ಸ್ಪೆನ್ಸಸ್ ಇರ್ಬೋದು ಅದನ್ನೆಲ್ಲವನ್ನು ನಾವು ಕಟ್ ಡೌನ್ ಮಾಡ್ಕೊಂಡು ನಮ್ಮ ಆರೋಗ್ಯ ವೃದ್ಧಿಯನ್ನು ಹೇಗೆ ಮಾಡ್ಬೋದು, ಅಥವಾ ಯಾವ ಯಾವ ಔಷಧವನ್ನು ತಗೊಳ್ಬೋದು. ಈಗ ಚಾವನಪ್ರಾಶವನ್ನು ಹೇಳಿದ್ದಾರೆ. ಅದಲ್ಲದೆ ನಾವು ಹೇಳಿದ್ವಿ ಈಗ ಎಲ್ಲ ವಿಷಯ ರೋಗಕ್ಕನುಸಾರವಾಗಿ ಇರುವಂತದ್ದು ಆಹಾರಗಳು, ಉತ್ತಮ ಆಹಾರವನ್ನು ಸೇವಿಸುವಂಥದ್ದು, ಅದಕ್ಕೊಂದು ಇದಿರ್ಬೇಕು, ಅದಕ್ಕೊಂದು ಹಿನ್ನೆಲೆ ಇರಬೇಕು, ಅಂತ ಆಹಾರವನ್ನೇ ನಾವು ಸೇವಿಸಬೇಕು. ಅದೇ ರೀತಿ ಎಲ್ಲ ಔಷಧಗಳು ಆಗಿರ್ಬೋದು, ಅದು ನಮ್ಮ ಆಸ್ಪತ್ರೆಯಲ್ಲಿ ಬಂದು ಬೇಕಿದ್ರೆ ಬಂದು ನಮ್ಮ ಇಮ್ಯುನಿಟಿ ಕ್ಲಿನಿಕಲ್ಲಿ ಬಂದು ಯಾವ ಔಷಧಿಯನ್ನು ಸೇವಿಸಬೇಕು ಅನ್ನುವಂಥದ್ದನ್ನು ತಗೊಂಡು ಅವರ ರೋಗಕ್ಕೆ ಅಥವಾ ಅವರ ಪ್ರಕೃತಿಗೆ ಅವರ ಮಾನಸಿಕ ಅವಸ್ಥೆಯನ್ನು ನೋಡಿಕೊಂಡು ನಾವು ಅವರಿಗೆ ಯಾವ ಔಷಧ ಕೊಡಬೇಕು ಅದನ್ನು ಕೊಡ್ತೇವೆ. ಅದ್ರ ಜೊತೆ ನಾವು ಇಷ್ಟು ಹೊತ್ತು ಹೇಳಿದಂತಹ ಎಲ್ಲ ಆಹಾರಗಳಿರ್ಬೋದು, ಉತ್ತಮ ಆಹಾರವನ್ನು ಸೇವಿಸುವಂಥದ್ದು, ಆದಷ್ಟು ಜಂಕ್ ಫುಡ್ ಅಥವಾ ಯಾವುದೇ ತುಂಬಾ ಮಸಾಲೆ ಓರಿಯೆಂಟೆಡ್ ಆಹಾರವನ್ನು ಮಾಡದೆ, ತುಂಬಾ ಆಯಿಲಿ ಫುಡ್ಸ್ ಅನ್ನು ಮಾಡದೆ ಹಿತಮಿತವಾಗಿ ಸೇವಿಸಿ ಉತ್ತಮವಾಗಿ ನಾವೀಗ ಯೋಗಾಭ್ಯಾಸ, ಪ್ರಾಣಾಯಾಮ, ಇದರ ಜೊತೆಗೆ ಆಧ್ಯಾತ್ಮಿಕ ಚಿಂತನೆ, ಅದ್ರ ಜೊತೆಗೆ ಪ್ರೇಯರ್ ಎಲ್ಲವನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಸೋಷಿಯಲ್ ಕೆಲವೊಂದು ಕೆಲಸಗಳನ್ನು, ಸಾಮಾಜಿಕ ಕಾರ್ಯಗಳನ್ನು, ಒಳ್ಳೆಯನ್ನು ಬಯಸುವಂಥದ್ದು, ಬಾಕಿದವರಿಗೆ ಕೆಟ್ಟದ್ದು ಬಯಸದೆ ನಾವು ನಮ್ಮ ರಾಗಾದಿ ದ್ವೇಷಗಳನ್ನು ಬಿಟ್ಟು ನಾವು ಒಂದು ಉತ್ತಮ ಹೆಜ್ಜೆಯನ್ನು ನಾವು ಮುಂದೆ ಇಡ್ತಾ ಹೋದ್ರೆ ನಮಗೆ ಇಮ್ಯುನಿಟಿಯನ್ನು ಉತ್ತಮವಾಗಿ ಮೇಂಟೈನ್ ಮಾಡ್ಬೋದು. ಅಂದ್ರೆ ಔಷಧಿಗಳ ಜೊತೆಗೆ ಉತ್ತಮ ಚಿಂತನೆಯೂ ಕೂಡ ಪಾಸಿಟಿವ್ ವೇವಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಎಸ್ ಡಾಕ್ಟರ್ ಬೇಕಲ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ, ಜನರು ಏನು ಮಾಡ್ಬೇಕೀಗ, ಏನು ಮಾಡಬಾರ್ದು ಮುಖ್ಯವಾಗಿ ಅಂತ? ಖಂಡಿತವಾಗಿ ನಾನು ಇವಾಗಲೇ ನಾವಿಬ್ರು ಕೂಡ ಹೇಳಿದಾಗೆ ನೀವು ಎಲ್ಲಾ ವಿಚಾರದಲ್ಲಿ ಸಹ ಮೊದಲನೇದಾಗಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಬೇಕು. ಯಾಕಂದ್ರೆ ಡಾಕ್ಟರ್ ಹೇಳಿದಾಗೆ ಈ ಆರ್ಥಿಕ ಮುಗ್ಗಟ್ಟು ಕೂಡ ಎಲ್ಲರನ್ನು ಕಾಡ್ತಾ ಇದೆ. ಆದ್ರೆ ಇದು ಯಾವತ್ತೂ ಪರ್ಮನೆಂಟ್ ಅಲ್ಲ, ಅಂದ್ರೆ ಸ್ಥಾಯಿಯಾಗಿರೋದಿಲ್ಲ, ಬದಲಾಗ್ತದೆ, ಪರಿಸ್ಥಿತಿಗಳು ಬರ್ತವೆ. ನಾವು ಈ ಒಂದು ಮುಖ್ಯ ಕತೆ ಕೇಳಿಸ್ತೇವೆ ಹೆಚ್ಚಾಗಿ, ಅದರಲ್ಲಿ ಒಂದು ಬರುವ ಸಾರಾಂಶ ಏನಂತಾರೆ, ದಿಸ್ ಟು ವಿಲ್ ಪಾಸ್ ಅಂತ ಹೇಳಿದ್ರೆ ಇದು ಕೂಡ ನಡೆದು ಹೋಗ್ತದೆ ಅಂತ ಅದು ಸ್ಥಾಯಿಯಾಗಿರೋದಿಲ್ಲ, ಅದು ಬದಲಾಗ್ತಾ ಇರ್ತದೆ. ಖಂಡಿತವಾಗಿ ಬದಲಾದಾಗೆ ನಮ್ಮ ಪರಿಸ್ಥಿತಿ ಕೂಡ ಉತ್ತಮಗೊಳ್ಳುತ್ತದೆ. ಆ ಉತ್ತಮಗೊಳ್ಳುವ ಪರಿಸ್ಥಿತಿ ಬಗ್ಗೆ ಪರಿಕಲ್ಪನೆ ಮಾಡಿ ನಾವು ಇವತ್ತಿನ ಪ್ರಯತ್ನವನ್ನು ಮುಂದುವರಿಸಬೇಕು. ಹಾಗೆ ನಮ್ಮ ಜೊತೆಯಲ್ಲಿ ನಮ್ಮ ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಬೇಕು. ಈಗ ನಾವು ಹೇಳಿದಂತಹ ಎಲ್ಲಾ ಕ್ರಮಗಳನ್ನು ನೀವು ಅದರಲ್ಲಿ ಒಂದು 50% ಕ್ರಮಗಳನ್ನು ನೀವು ಕೈಗೊಂಡ್ರು ಕೂಡ ನಿಮ್ಮ ಆರೋಗ್ಯ ಖಂಡಿತವಾಗಿ ಉತ್ತಮವಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಎಸ್, ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಗಮನ ಹರಿಸಬೇಕು. ಎಸ್ ಡಾಕ್ಟರ್, ಕೊನೆಯದಾಗಿ ತಾವೇನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ನಾವು ಹೊಸದಾಗಿ ಒಂದು ಇಮ್ಯುನಿಟಿ ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ಅದರ ಉಪಯೋಗವನ್ನು ಜನರು ಪಡ್ಕೊಳ್ಬಹುದು. ಅದ್ರ ಜೊತೆಗೆ ನಾವು ಹೇಳಿರುವಂತಹ ಎಲ್ಲ ಆಹಾರ ಪದ್ಧತಿ ಅಥವಾ ಜೀವನ ಕ್ರಮವನ್ನು ಉತ್ತಮವಾಗಿ ನಡೆಸಿಕೊಂಡು ಯಾವುದೇ ಅವಶ್ಯಕತೆ ಇದ್ದಲ್ಲಿ ನಮಗೆ ಕರೆ ಮಾಡಬಹುದು, ವೈದ್ಯರ ಜೊತೆ ಬಂದು ಸಮಾಲೋಚಿಸಬಹುದು. ಇದರಿಂದಾಗಿ ನಮಗೆ ಯಾವುದೇ ನಿಮಗೆ ಈ ವ್ಯಾಧಿ ಕ್ಷಮತ್ವದ ವಿಷಯದಲ್ಲಿ ರೋಗ ಪ್ರತಿಬಂಧಕತ್ವ
ಬೇಕಾದಂತಹ ಈ ಒಂದು ಇದರಲ್ಲಿ ನಾವು ನಿಮಗೆ ನಮ್ಮ ಸಹಾಯವನ್ನು ನಾವು ಮಾಡ್ತೇವೆ. ನಮ್ಮಲ್ಲಿ ಬಂದು ನಮ್ಮ ಶಾರದಾ ಆಯುರ್ವೇದ ಆಸ್ಪತ್ರೆ ತಲಪಾಡಿಲಿದೆ, ಬರ್ಬೋದು, ನೀವು ಬಂದು ಮಾತಾಡ್ಬೋದು, ವೈದ್ಯರ ಜೊತೆ ಸಮಾಲೋಚಿಸ್ಬೋದು. ಅವ್ರು ನಿಮಗೆ ಯಾವುದೇ ಅಗತ್ಯವನ್ನು ಬೇಕಾದ್ದನ್ನು ಅವ್ರು ಮಾಡಿಕೊಡ್ತಾರೆ ಅಂತೇಳಿ ನಾನು ಹೇಳಬಹುದು. ಎಸ್, ಅಂದ್ರೆ ಈ ಮೂಲಕ ಜನರಿಗೆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೇವೆಯನ್ನು ಕೊಡೋದಕ್ಕೆ ಆಸ್ಪತ್ರೆ ಯಾವಾಗಲೂ ಸಿದ್ಧವಾಗಿದೆ. ಎಸ್ ಎಸ್, ಥ್ಯಾಂಕ್ ಯು ಡಾಕ್ಟರ್ ರವಿ ಗಣೇಶ್ ಮೊಗ್ರ ಹಾಗೆ ಡಾಕ್ಟರ್ ಸಂದೀಪ್ ಬೇಕಲ್ ಅವರೇ. ಅಂದ್ರೆ ಈಗಿನ ಒಂದು ಕಾಲಘಟ್ಟಕ್ಕೆ ಬಹಳ ಮುಖ್ಯವಾಗಿರುವಂತಹ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಒನ್ಸ್ ಅಗೈನ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಅಂದರೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ ಇನ್ನೇನು ಮಳೆಗಾಲ ಆರಂಭಗೊಂಡಿದೆ, ಜೊತೆಗೆ ಸಾಂಕ್ರಾಮಿಕ ರೋಗಗಳು ಕೂಡ ಇನ್ನೇನು ಬಂದುಬಿಡುತ್ತೆ. ಒಂದು ಕಡೆಯಿಂದ ಕೊರೋನಾ ಬಗೆಗಿನ ಆತಂಕ, ಅದರ ಜೊತೆಗೆ ಇನ್ನು ಡೆಂಗ್ಯೂ, ಮಲೇರಿಯಾ ಇತ್ಯಾದಿ ಸಾಂಕ್ರಾಮಿಕ ರೋಗಗಳು ಕೂಡ ಒಟ್ಟಿಗೆ ಒಕ್ಕರಿಸಿಕೊಳ್ಳುವಂಥ ಸಮಯ. ಇಂಥ ಸಮಯದಲ್ಲಿ ನಾವು ರೋಗಗಳನ್ನು ಭರಿಸಿಕೊಂಡು ಮತ್ತೆ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕಿಂತ ಆ ರೋಗಗಳು ಬಾರದ ಹಾಗೆ ತಡೆಗಟ್ಟುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ಅವಕಾಶ, ಇಮ್ಯುನಿಟಿ ಕ್ಲಿನಿಕ್ಕನ್ನೇ ಆಸ್ಪತ್ರೆಯಲ್ಲಿ ಆರಂಭ ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.